ಈ ಊರಿನ ಅವಶ್ಯಕತೆ ತಕ್ಕ ಹಾಗೆ ನಾವು ಅದನ್ನ ಡೆವಲಪ್ ಮಾಡಿಕೊಂಡು ಬರ್ತಾ ಇದ್ದೇವೆ. ಇದೀಗ 25ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ಎಂತ ಕ್ರಿಟಿಕಲ್ ಸಿಚುಯೇಷನ್ ಬಂದ್ರೆ ಸಹ ಅವನು ಇಮಿಡಿಯೇಟ್ ಗೊತ್ತು ಹ್ಯಾಂಡಲ್ ಮಾಡ್ತಾನೆ. ಈಗ ನಮ್ಗೆ ಅವನು ಬಂದ ಮೇಲೆ ಎಷ್ಟೋ ನಾವು ಈಗ ನಮ್ದು ಐಸಿಯು ನಮ್ಗೆ ಖುಷಿ ಆಗ್ತದೆ. ಅಂದ್ರೆ ಟಿಪಿಕಲಿ ಐಸಿಯು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ತುಂಬಾ ಲೈಫ್ ಅನ್ನು ಅವ್ನು ಸೇವ್ ಮಾಡ್ದ ಅಂತ ಹೇಳ್ಬೋದು. ಇಲ್ಲ ಇಲ್ಲಿ ಬಂದ್ರೆ ನಮಗೆ ಇಮಿಡಿಯೇಟ್ ಡಾಕ್ಟರ್ ಸಿಗ್ತಾರೆ, ನಮ್ಗೊಂದು ನಮ್ಮ ಜೀವ ಉಳಿಲಿಕ್ಕೆ ಒಂದು ಸಹಾಯ ಆಗ್ತದೆ ಅನ್ನೋ ಒಂದು ಇದು ಬಂದಿದೆ ಅಂತ ಹೇಳ್ತೇನೆ. ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೇವೆ ನಾವು. ತುಂಬಾ ಹೈ ಶುಗರ್ ಇರೋರು, BP ಇರೋರು, ಮೊದ್ಲೆಲ್ಲ ನಾವು ಅದನ್ನು ಮಂಗಳೂರಿಗೆ ಕಳಿಸ್ಬೇಕಿತ್ತು. ಯಾಕಂದ್ರೆ ಹ್ಯಾಂಡಲ್ ಮಾಡ್ಲಿಕ್ಕೆ ಹೆದರಿಕೆ. ಇವಳು ಅದ್ರಲ್ಲೇ ಪರಿಣಿತಿ ಪಡೆದ್ರಿಂದ ನಮ್ಗೆ ಅಂತದ್ರನ್ನು ಸಹ ನಾವು ತಗೊಳ್ತಾ ಇದ್ದೀವಿ. ಆಲ್ಮೋಸ್ಟ್ 2 kg ಮೀರಿದ ತೂಕದ ಗೆಡ್ಡೆಗಳನ್ನ ಕೂಡ ನಾವೀಗ ಕೀಹೋಲ್ ನ ಮೂಲಕವಾಗಿ ಇಲ್ಲಿ ತೆಗಿತಾ ಇದ್ದೇವೆ. ಈ ರೀತಿಯ ಸರ್ಜರಿಗಳು ಹೆಚ್ಚಾಗಿ ಮಂಗಳೂರು ಅಥವಾ ದೊಡ್ಡ ಸಿಟಿಗಳಲ್ಲಿ ಮಾತ್ರ ಆಗ್ತಾ ಇತ್ತು. ನಮ್ಮೂರ್ನಲ್ಲೂ ಇದನ್ನ ಮಾಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಹೋಗಿ ಕಲ್ತ್ಕೊಂಡ್ ಬಂದು ಬೆಳ್ತಂಗಡಿ ತಾಲೂಕು ಅಲ್ಲದೆ ಹಾಸನ ಇರ್ಬೋದು, ಸುಳ್ಯ ಇರ್ಬೋದು, ಮೂಡಿಗೆರೆ ತಾಲೂಕ್ ಇರ್ಬೋದು, ಕಲಬುರ್ಗಿಯಿಂದ ಇರ್ಬೋದು, ಸುರತ್ಕಲ್ನಿಂದ ಇರ್ಬೋದು, ಅಲ್ಲೆಲ್ಲ ಕಡೆಯಿಂದ ಜನಗಳು ಈ ಪರ್ಟಿಕ್ಯುಲರ್ಲಿ ಕೀಹೋಲ್ ಸರ್ಜರಿಗೋಸ್ಕರ ಇಲ್ಲಿ ಬಂದು ಮಾಡಿಸ್ಕೊಂಡು ಹೋಗುವಂಥದ್ದು. ಅವರ ರಿಕವರಿ ನೋಡಿ ನಮಗೂ ಬಹಳಷ್ಟು ಖುಷಿ ಆಗ್ತಾ ಇದೆ. ಅಕಸ್ಮಾತ್ ಆಗಿ ಹೃದಯ ಸ್ಟಾಪ್ ಆಗುತ್ತೆ, ಹೃದಯ ಸ್ತಂಭನ ಆದ್ರೆ ಅದನ್ನ ತಿರುಗಿ ಬಂದ ಮೇಲೆ ಅವರಿಗೆ ವೆಂಟಿಲೇಟರ್ ಬೇಕಾಗ್ತದೆ. ತೀವ್ರತರವಾದ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಅಥವಾ ಸುಮಾರು ತೊಂದರೆಗಳಿರುತ್ತೆ. ಅವರಿಗೆಲ್ಲ ವೆಂಟಿಲೇಟರ್ ಸಪೋರ್ಟ್ ಬೇಕಾದ್ರೆ ನಮ್ಮ ಉಜಿರೆಯಲ್ಲೇ ಈಗ ಅವೈಲಬಲ್ ಇದೆ. ಈ ರಿಸ್ಟ್ ಅನ್ನೋದು ಅಪ್ಪರ್ ಲಿಂಬ್ ಅಲ್ಲಿ ರಿಸ್ಟ್, ಎಲ್ಬೋ, ಶೋಲ್ಡರ್, ಇದು 3 ಸ್ವಲ್ಪ ಸಣ್ಣ ಜಾಯಿಂಟ್. ಶೋಲ್ಡರ್ ಅಂಡ್ ಎಲ್ಬೋ ಸ್ಟಿಲ್ ಸ್ವಲ್ಪ ದೊಡ್ಡ ಜಾಯಿಂಟ್, ರಿಸ್ಟ್ ತುಂಬಾ ಸಣ್ಣ ಜಾಯಿಂಟ್. ನಾನು ಅದ್ರಲ್ಲೂ ಕೂಡ ಪರಿಣತಿಯನ್ನು ತಗೊಂಡಿರ್ತೇನೆ. ಉಜಿರೆಯ ಬೆನಕ ಆಸ್ಪತ್ರೆ, ಈ ಹಿಂದೆ ಇದ್ದಂತಹ ಬೆನಕ ಆಸ್ಪತ್ರೆಗೂ ಈಗ ಇರುವಂತಹ ಬೆನಕ ಆಸ್ಪತ್ರೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಆ ಮಟ್ಟಿಗೆ ಇಲ್ಲಿ ಬದಲಾವಣೆ ಆಗಿದೆ. ಈಗಾಗಲೇ ಹೇಳ್ದಾಗೇನೆ ಈ ಬೆನಕ ಆಸ್ಪತ್ರೆಯು 25 ವರ್ಷ ಪೂರೈಸ್ತಾ ಇದೆ. ರಜತ ಮಹೋತ್ಸವದ ಸಂಭ್ರಮದಲ್ಲಿ ಈ ಆಸ್ಪತ್ರೆ ಇದೆ. ಈ ಬೆನಕ ಆಸ್ಪತ್ರೆಯ ಮುಂಭಾಗ ನೋಡಬಹುದು, ಬಹಳ ಅದ್ಭುತವಾಗಿ ನಿರ್ಮಾಣಗೊಂಡಿದೆ. ಈಗಾಗಲೇ ಕಾಮಗಾರಿ ಕೂಡ ಆಗ್ತಾ ಇದೆ. ಇದೇ ಬರುವ 18 ತಾರೀಕಿಗೆ ಇದರ ಉದ್ಘಾಟನೆ ಕೂಡ ಆಗಲಿದೆ. ಹಾಗಾಗಿ ಇದ್ರ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಇದ್ದಾರೆ ಬೆನಕ ಆಸ್ಪತ್ರೆಯ MD ಗೋಪಾಲಕೃಷ್ಣ ಭಟ್ ಸರ್. ಅಭಿನಂದನೆಗಳು ಸರ್. ಯಾಕಂತ ಹೇಳಿದ್ರೆ ನಮ್ಮ ಬೆನಕ ಆಸ್ಪತ್ರೆ 25 ವರ್ಷ ಪೂರೈಸ್ತಾ ಇದೆ. ಹೊಸದಾಗಿ ಬೇರೆ ಬೇರೆ ಕಟ್ಟಡ ನಿರ್ಮಾಣ ಆಗ್ತಾ ಇದೆ. ಇದ್ರೆಲ್ಲರ ಬಗ್ಗೆ ಏನ್ ಹೇಳ್ತೀರಾ ಸರ್? ಪ್ರಥಮವಾಗಿ ನಿಮಗೆ, ನಿಮ್ಮ ಸುದ್ದಿವಾಹಿನಿ ಎಲ್ಲ ವೀಕ್ಷಕರಿಗೆ, ನಿಮ್ಮ ಸುದ್ದಿವಾಹಿನಿಗೆ ನನ್ನ ಅನಂತ ಧನ್ಯವಾದಗಳು. ಯಾಕಂತ ಹೇಳಿದ್ರೆ ಒಂದು ನಾವು 2000 ಇಸ್ವಿಯಲ್ಲಿ 2000 ಜನವರಿ 27ರಲ್ಲಿ ಒಂದು ಸಣ್ಣ ಆಸ್ಪತ್ರೆಯಿಂದ ಪ್ರಾರಂಭ ಮಾಡಿದ್ವಿ. ಬರೀ ಒಂದು 7 ಹಾಸಿಗೆಗಳು ಒಳಗೊಂಡಂತಹ ಒಂದು ಆಸ್ಪತ್ರೆ. ಅದು ಈ ಮಟ್ಟಿಗೆ ಏನು ನಾನು ಕೂಡ ಎಣಿಸಿರ್ಲಿಲ್ಲ. ಬಟ್ ಇದು ಬಹಳ ಸಂತೋಷದ ಒಂದು ವಿಚಾರ ಈಗ. ಯಾಕಂದ್ರೆ ಈ ಊರಿನ ಜನತೆಗೆ ಈಗಿನ ಅವಶ್ಯಕತೆಗೆ ತಕ್ಕ ಹಾಗೆ ನಾವು ಪ್ರತಿ ವರ್ಷ ನಮ್ಮ ಆಸ್ಪತ್ರೆಯನ್ನು ಬೆಳವಣಿಗೆ ಮಾಡ್ತಾ ಬಂದ್ವಿ. ಪ್ರಥಮವಾಗಿ 7 15 20 40 ಹಾಗೆ ಈ ಊರಿನ ಅವಶ್ಯಕತೆ ತಕ್ಕ ಹಾಗೆ ನಾವು ಅದನ್ನ ಡೆವಲಪ್ ಮಾಡಿಕೊಂಡು ಬರ್ತಾ ಇದ್ದೇವೆ. ಇದೀಗ 25ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಹಲವಾರು ಹೊಸ ತಂತ್ರಜ್ಞಾನದಿಂದ ಹೊಂದಿರುವಂತಹ ಉದಾಹರಣೆಗೆ ಹೇಳ್ಬೇಕಂದ್ರೆ CT ಸ್ಕ್ಯಾನ್ ಅಥವಾ ಹೊಸ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಆ ಆಸ್ಪತ್ರೆ ನಾನು ರೂಪ್ ಮಾಡ್ತಾ ಇದ್ದೀನಿ. ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ನನ್ನ ಮಕ್ಕಳಿಬ್ಬರು ಕೂಡ ಸೂಪರ್ ಸ್ಪೆಷಾಲಿಟಿ ಇದರಲ್ಲಿ ಕಲ್ತು ಬಂದಿದ್ದಾರೆ. ನನ್ನ ಮಗ ಈಗಾಗಲೇ ಒಂದು ಹ್ಯಾಂಡ್ ಸರ್ಜರಿಯಲ್ಲಿ ಸ್ಪೆಷಲೈಸೇಷನ್ ಮಾಡ್ಕೊಂಡು ಬಂದಿದ್ದಾರೆ. ಮಗಳು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಸ್ಪೆಷಲೈಸೇಷನ್ ಮಾಡ್ಕೊಂಡು ಬಂದಿದ್ದಾರೆ. ನನ್ನ ಅಳಿಯ ಅವನು ಕೂಡ ಎಮರ್ಜೆನ್ಸಿ ಮೆಡಿಸಿನ್ MD ಮಾಡ್ಕೊಂಡು ಬಂದಿದ್ದಾರೆ. ಸೊ ಈ ಎಲ್ಲವನ್ನು ಅಂಶವನ್ನು ಪರಿಗಣಿಸಿ ಹಾಗೂ ಈ ಊರಿನ ಅವಶ್ಯಕತೆಯನ್ನ ನಾವು ಮನಗಂಡು ಈ ಒಂದು ಆಸ್ಪತ್ರೆಯನ್ನು ಬೆಳವಣಿಗೆ ಮಾಡ್ತಾ ಇದ್ದೇವೆ. ಈಗ ಈ ಹೊಸ ಆಸ್ಪತ್ರೆಯಲ್ಲಿ ನೂತನವಾಗಿ ಒಂದು 30 ಹಾಸಿಗೆಗಳು ಎಕ್ಸ್ಟ್ರಾ ಬರ್ತವೆ. ಅಷ್ಟೇ ಅಲ್ಲ, ಎಮರ್ಜೆನ್ಸಿ ಕ್ಯಾಶುಯಾಲಿಟಿ ಡಿಪಾರ್ಟ್ಮೆಂಟ್, ಡೇ ಕೇರ್ ಡಿಪಾರ್ಟ್ಮೆಂಟ್ ಇವುಗಳೆಲ್ಲ ಹೊಸದಾಗಿ ಸೇರ್ಪಡೆಗೊಳ್ತದೆ. ವಿಶಾಲವಾದಂತಹ ಲಾಂಜು, ಈ ಗಾರ್ಡನ್ ಇವುಗಳೆಲ್ಲ ಪೇಷಂಟ್ಗಳಿಗೆ ಮನಸ್ಸಿಗೆ ಸಂತೋಷ ಕೊಡ್ತದೆ. ಯಾಕಂದ್ರೆ ನಮ್ಮ ಏನಂದ್ರೆ ಆರೋಗ್ಯವಂತ ಯಾರು ಅಂತ ಕೇಳಿದ್ರೆ ಮನಸ್ಸು ಯಾರದು ಹಗುರ ಆಗಿರ್ತದೆ, ಯಾರ ಮನಸ್ಸು ಚೆನ್ನಾಗಿರ್ತದೆ ಅವರು ಆರೋಗ್ಯವಂತರಾಗಿರ್ತಾರೆ. ಸೊ ಅವರಿಗೆ ಆಸ್ಪತ್ರೆಗೆ ಬಂದಾಗ ಟ್ರೀಟ್ಮೆಂಟ್ ಒಟ್ಟಿಗೆ ಅವರ ಮನಸ್ಸು ಹಗುರ ಆದ್ರೆ, ಅವರ ಮನಸ್ಥಿತಿ ಉತ್ತಮವಾದ್ರೆ, ಅವರಿಗೆ ಒಳಗೆ ಬಂದ ಕೂಡಲೇ ಖುಷಿ ಆದ್ರೆ ಖಂಡಿತವಾಗ್ಲೂ ಆ ಅರ್ಧ ಕಾಯಿಲೆ ಕಮ್ಮಿ ಆಗ್ತದೆ. ಆ ಒಂದು ವಿಷಯವನ್ನ ಮನಗಂಡು ನಾನು ಈ ಇಷ್ಟೆಲ್ಲ ವ್ಯವಸ್ಥೆಗಳನ್ನ ಮಾಡಿದ್ದೇನೆ. ಬಹಳ ಸಂತೋಷ ಆಗ್ತದೆ ಇವತ್ತಿನ ದಿವಸ. 18ನೇ ತಾರೀಕಿಗೆ ನಾವು ಇನಾಗ್ರೇಷನ್ ನಮ್ಮ ಇಲ್ಲಿ ಮಿನಿಸ್ಟರ್ ಅವರಿಂದ ಇನಾಗ್ರೇಷನ್ ಕೂಡ ಏನು ಹೊಸ ವಿಭಾಗಗಳು. ಸೊ ಇನ್ನು ಹಳೆ ಕಟ್ಟಡ ಕೂಡ ಇತ್ತು. ಸೊ ಹಳೆ ಕಟ್ಟಡ ಕೂಡ ಅದೇ ತರ ಕಾರ್ಯನಿರ್ವಹಿಸುತ್ತೆ ಅಥವಾ ಏನಾದ್ರು ಬೇರೆ ಬದಲಾವಣೆ ಇದೆಯಾ? ಹಳೆ ಕಟ್ಟಡಗಳಲ್ಲಿ ಏನೆಲ್ಲ ಇರ್ತದೆ ಅದು ಆಸ್ ಇಟ್ ಈಸ್ ಇರುತ್ತೆ. ಈಗಾಗಲೇ ICU, ಆಮೇಲೆ ಯಾವುದು ಕ್ಯಾಶುಯಾಲಿಟಿ ಇವಾಗೆಲ್ಲ ಸಣ್ಣ ಮಟ್ಟಿದ್ದಿತ್ತು. ಈಗ ಹೊಸ ಕಟ್ಟಡದಲ್ಲಿ ವಿಸ್ತೃತವಾಗಿರ್ತದೆ. ದೊಡ್ಡ ಕ್ಯಾಶುಯಾಲಿಟಿ ಬರ್ತದೆ, ದೊಡ್ಡದಾದಂತಹ ಒಂದು ಡೇ ಕೇರ್ ಬರ್ತದೆ.
ಜೊತೆಗೆ ಒಂದಷ್ಟು ರೂಮ್ಗಳು ಅಷ್ಟೇ ಅಲ್ಲ, ಮಕ್ಕಳಿಗೋಸ್ಕರ ಸಪರೇಟ್ ವಿಂಗ್ ಅನ್ನು ಮಾಡ್ತಾ ಇದ್ದೀವಿ ನಾವು, ಪೀಡಿಯಾಟ್ರಿಕ್ Okay. ವಿಂಗ್ ಅಂತ ಹೇಳಿ. Okay. ಯಾಕಂದ್ರೆ ಮಕ್ಕಳಿಗೆ ಏನು ಅಂತ ಹೇಳಿದ್ರೆ ಪೇಷಂಟ್ ಆಗಿ ಮಲಗಲಿಕ್ಕೆ ಅವ್ರು ಇಷ್ಟಪಡುದಿಲ್ಲ, ಅವರಿಗೆ ಪ್ಲೇ ಗ್ರೌಂಡ್ ತರ ಬೇಕಾಗ್ತದೆ. ಅದನ್ನ ನಾವು ಈಗಾಗಲೇ ಇನ್ನು ಸದ್ಯದಲ್ಲಿ ಅದನ್ನು ನಾವು ಇನಾಗ್ರೇಟ್ ಮಾಡ್ತೇವೆ. ಮಕ್ಕಳಿಗೆ ಮಕ್ಕಳ ವಾರ್ಡಿನ ಜೊತೆಗೆ ಅವರಿಗೆ ಆಟ ಆಡ್ಲಿಕ್ಕೆ ಬೇಕಾಗುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡುವಂತ ಯೋಚನೆ ಇನ್ನು ಮಾಡ್ತಾ ಬೆಳ್ತಂಗಡಿ ತಾಲೂಕಲ್ಲಿ ಬೇರೆ ಬೇರೆ ಆಸ್ಪತ್ರೆ ಇದೆ. ಈ ಆಸ್ಪತ್ರೆಗೆ ಜನಗಳು ಯಾಕೆ ಬರ್ಬೇಕು ಅಂತ ನೀವು ಹೇಳ್ತೀರಾ? ಇದು ನಮ್ಮ ಆಶಯ, ನಮ್ಮ ಒಂದು ಏನೊಂದು ಫ್ಯಾಷನ್ ಅಂತ ಹೇಳ್ತಾರೆ, ಫ್ಯಾಷನ್ ಅಂತ ಹೇಳ್ತಾರೆ. ನನಗೆ ಒಂಥರ, ಯಾಕಂದ್ರೆ ನಿಮಗೆ ಗೊತ್ತಿರುವಾಗ 20 ವರ್ಷ ಹಗಲು ರಾತ್ರಿ ನಾವು ಇದೇ ಆಸ್ಪತ್ರೆಯಲ್ಲಿ ಇರೋದು. ಇದು ನಮ್ಮ ಮನೆ ಹಾಗೆ ನಾವು ನೋಡ್ಕೊಂಡಿದ್ದೇವೆ. ಎಲ್ಲೇ ಹೊರಗಡೆಗೆ ರಿಸಾರ್ಟ್ ಮಾಡಿಲ್ಲ, ಹೊರಗಡೆ ಲಾಡ್ಜಿಂಗ್ ಏನು ಮಾಡಿಲ್ಲ. ನಾವು ಇಲ್ಲಿ ದುಡ್ಡನ್ನು ಇಲ್ಲಿಗೆ ಹಾಕಿದ್ದೇವೆ, ಇದನ್ನೇ ಬೆಳೆಸಿದ್ದೇವೆ. ಇದು ನಮ್ಮ ಮನೆ ಹಾಗೆ ಬೆಳೆಸಿದ್ದೇವೆ, ಅಷ್ಟು ಪ್ರೀತಿ ಮಾಡಿದ್ದೇವೆ. Okay. ಹಾಗಾಗಿ ಜನರು ಕೂಡ ಆ ಪ್ರೀತಿಯನ್ನ ಏನು ನಮ್ಮ ಮೇಲೆ ತೋರಿಸಿದ್ದಾರೆ. ಹಾಗಾಗಿ ಜನರು ಇಲ್ಲಿ ಬರ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇನ್ನೊಂದು ಜನಗಳಿಗೆ ಒಂದು ಕ್ವಶನ್ ಇರುತ್ತೆ. ಸೊ ಹೊಸ ಬಿಲ್ಡಿಂಗ್ ಮಾಡಿದ್ದಾರೆ, ಸೊ ಕಾಸ್ಟ್ ಏನಾದ್ರು ವೇರಿ ಮಾಡ್ತಾರೆ ಇವರು ಅನ್ನೋ ಒಂದು ಕುತೂಹಲ, ಒಂದು ಕ್ವಶನ್ ಇದ್ದೇ ಇರುತ್ತೆ ಜನಗಳಿಗೆ. ಅದ್ರ ಬಗ್ಗೆ ಜನಗಳಿಗೆ ಏನ್ ಈಗ ಹೇಳ್ತೀರಾ? ಸಣ್ಣ ಅಮೌಂಟ್ ಕೂಡ ಹೊಸ ಬಿಲ್ಡಿಂಗ್ ಮಾಡಿದರೆ ಜಾಸ್ತಿ ಮಾಡ್ತಾರೆ. ಖಂಡಿತ ಆ ಯೋಚನೆ ಮಾಡಿಲ್ಲ. ಏನು ಕಾಲಕ್ಕೆ ಅನುಗುಣವಾಗಿ ಈಗ ಪ್ರತಿ ವರ್ಷ ಎಲ್ಲರೂ ಸ್ಯಾಲರಿ ಜಾಸ್ತಿ ಆಗ್ತದೆ, ಪ್ರತಿ ವರ್ಷ ಪ್ರತಿಯೊಂದು ಕೂಡ ರೇಟ್ ಜಾಸ್ತಿ ಆಗ್ತದೆ. ಅದೇ ರೀತಿಯಾಗಿ ಕಾಲಕ್ಕೆ ಅನುಗುಣವಾಗಿ ನಾವು ರೇಟನ್ನು ಜಾಸ್ತಿ ಮಾಡುವ ಅವಶ್ಯಕತೆ ಬಿದ್ದಲ್ಲಿ ಮಾಡ್ತೇವೆ. ಬಟ್ ಹೊಸ ಕಟ್ಟಡ ಆಗಿದೆ, ಹೊಸ ರೂಮ್ಗಳಾಗಿದೆ, ಹೊಸ ವ್ಯವಸ್ಥೆ ಆಗಿದೆ ಅಂತ ನಾವು ಎಲ್ಲಿ ಕೂಡ ಇದನ್ನು ಯಾವುದು ರೇಟ್ ಜಾಸ್ತಿ ಮಾಡೋ ಯೋಚನೆ ಖಂಡಿತವಾಗ್ಲೂ ಮಾಡಿಲ್ಲ, ಮಾಡುತ್ತಿಲ್ಲ. Okay, sir. Thank you. ಈ ಬೆನಕ ಆಸ್ಪತ್ರೆ MD ಗೋಪಾಲಕೃಷ್ಣ ಭಟ್ ಜೊತೆಗೆ ಜೊತೆಯಾಗಿ ಬಂದಂತವರು ಭಾರತಿ ಜಿ ಭಟ್ ಅವರು ಕೂಡ ಅವರ ಜೊತೆಯಾಗಿ ನಿಂತು ಈ ಎಲ್ಲಾ ಆಸ್ಪತ್ರೆ ಬೆಳವಣಿಗೆ ಬಹಳ ಸಹಕಾರ ಕೊಟ್ಟಂತವ್ರು. ಅವ್ರ ಜೊತೆ ನಾವು ಮಾತಾಡ್ಲೇಬೇಕು. ನಮಸ್ತೆ ಮೇಡಮ್. ನಮಸ್ತೆ. 25 ವರ್ಷ ಆಯ್ತು ನಿಮ್ಮ ಆಸ್ಪತ್ರೆಗೆ. ಎಷ್ಟು ಖುಷಿ ಇದೆ, ಎಷ್ಟು ತುಂಬಾ ಖುಷಿ ಸಮಾಧಾನ ಕೊಡ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಆಗ ನಾವು 2000 ಜನವರಿ 27 ನಾವು ಈ ಹಾಸ್ಪಿಟಲ್ ಓಪನ್ ಮಾಡಿದ್ವಿ. ಅದು 7 ಬೆಡ್, ನಾವು 2 ಮೆಂಬರ್ಸ್ ಡಾಕ್ಟರ್ಸ್, 2 ಸಿಸ್ಟರ್ಸ್, ಅದು ಸಹ ಒಂದು ಮೇನ್ ಸಿಸ್ಟರ್, ಒಂದು ಅಸಿಸ್ಟೆಂಟ್ ಸಿಸ್ಟರ್. ಸೊ ಆಗ ನಾವು ಏನಿರ್ಲಿಲ್ಲ, 7 ಬೆಡ್, ಮಲಗ್ಲಿಕ್ಕೆ ಅಂತ ನಮ್ಗೆ ಏನ್ ರೂಮ್ ಇರ್ಲಿಲ್ಲ. ನಾವು ಅಲ್ಲೇ ಮಲಗ್ತಾ ಇದ್ದದ್ದು. ಅಂದ್ರೆ ಒಂದು ಏನು ಪೇಷಂಟ್ ನೋಡ್ತಾ ಇದ್ವು, ಆ ಬೆಡ್ ಅಲ್ಲಿ ಅರ್ಧ ಅವರ್ಸ್ ಅವ್ರು ಮಲ್ಗೋದು, ಅರ್ಧ ಅವರ್ಸ್ ನಾನ್ ಮಲ್ಗೋದು, ಮತ್ತೆ 2 ಚೇರ್ ಇರ್ತಿತ್ತು. ಅದ್ರಲ್ಲಿ ಉಳಿದ ಟೈಮ್ ನಾವು ಕೂತ್ಕೊಳ್ಳೋದು. ಸೊ ಅವಾಗ ನಮ್ಗೆ ಏನಂದ್ರೆ ಆ 7 ಬೆಡ್ ಅಂದ್ರೆ 7 ರೂಮ್ಸ್, ಒಂದು ಮೈನರ್ ಓಟಿ ಅಂತ ಇತ್ತು, ಅಷ್ಟೇ ಬಿಟ್ರೆ ಮತ್ತೇನಿರ್ಲಿಲ್ಲ. ಮತ್ತೆ ಆಮೇಲೆ ಹಾಗೆ ನಮ್ಗೆ ಇಡೀ ರಾತ್ರಿ ಅಲ್ಲೇ ಮಲ್ಕೊಳ್ಳೋದು ಕಷ್ಟ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಮತ್ತೊಂದು 6 ಮಂತ್ಸ್ ಆಗೋವಾಗ ಅಲ್ಲೊಂದು ನಾವು ಶೆಡ್ ತರ ಮಾಡಿದ್ವಿ, ಅದು ಸಹ ಶೀಟ್. ಸೊ ಈವನ್ ನಮ್ಗೆ ಅವಾಗ ಮುಚ್ಚಿಗೆ ಸಹ ಇರ್ಲಿಲ್ಲ, ಅದು AC ಇರ್ಲಿಲ್ಲ, ಈವನ್ ನಮ್ಮಲ್ಲಿ ಜನರೇಟರ್ ಸಹ ಇರ್ಲಿಲ್ಲ ನಮ್ಗೆ. ಸೊ ಅವಾಗ ನಾವು ಎಷ್ಟೋ ಸತಿ ಪವರ್ ಕಟ್ ಆಗ್ತಾ ಇತ್ತು, ಡೋರ್ ಓಪನ್ ಮಾಡಿಬಿಟ್ಟು ಮಲ್ಕೊಳ್ತಾ ಇದ್ವಿ. ಯಾಕಂದ್ರೆ ಎಲೆಕ್ಟ್ರಿಸಿಟಿ ಇಲ್ಲ, ಜನರೇಟರ್ ತಗೊಳ್ಳೋಷ್ಟು ಇರ್ಲಿಲ್ಲ ನಮ್ಗೆ ಅವಾಗ. ಸೊ ಹಾಗೆ ಆಯ್ತು. ಅದೇ ಸುಮಾರು ದಿನ ಮುಂದುವರಿತಿತ್ತು. ಎಷ್ಟೋ ಜನ ನಮ್ಗೆ ತಮಾಷೆ ಮಾಡಿದ್ದು, ಎಂತ ಡಾಕ್ಟ್ರೆ ಓಪನ್ ಇಟ್ಟಿದ್ದೀರಲ್ಲ ಅಂತ. ಬಟ್ ನಮ್ಗೆ ಅವಾಗ ಏನಂದ್ರೆ ನಮ್ಮ ತಲೆಯಲ್ಲಿ ಅಷ್ಟೇ ಇದ್ದದ್ದು. ಸೊ ಹಾಗೆ ಜನರ ಸೇವೆ ಅಷ್ಟೇ ಮುಖ್ಯವಾಗಿ. ಜನರ ಸೇವೆ ಮಾತ್ರವೇ ಅಂತಿತ್ತು. ಎಷ್ಟೋ ನೈಟ್ ನಾವು ನಿದ್ದೆ ಇಲ್ಲದೆ ಇದ್ವಿ. ಜೊತೆಗೆ ಈಗ ನಮ್ಮ 2 ಮಕ್ಕಳು ಏನ್ ಬಂದಿದಾರೋ ಅವರು, ಆಗ ನನ್ನ ಮಗಳಂತೂ ಆಗ ಫಸ್ಟ್ ಸ್ಟ್ಯಾಂಡರ್ಡ್. ಸೊ ಅವಳೇ ಪ್ರೇಯರ್ ಹೇಳಿ ಅವತ್ತು ಆಕ್ಚುಲಿ ಆ ಓಪನ್ ಆದದ್ದು. ಸೊ ಆ ಮಕ್ಳನ್ನ ಸಮೇತ ನಾವ್ ಇಲ್ಲೇ ಕರ್ಕೊಂಡ್ ಬಂದು ಇಲ್ಲೇ ಮಲಗಿಸ್ಕೊಳ್ತಾ ಇದ್ದದ್ದು. ಇಲ್ಲೇ ಆ ಮಕ್ಳಿಗೆಲ್ಲ ಹೋಮ್ ವರ್ಕ್, ನಮ್ದು ಮನೆ ಸಹ ಇಲ್ಲೇ, ಊಟ ತಿಂಡಿಗೆ ಮಾತ್ರ ನಾವು ಮನೆಗೆ ಹೋಗ್ತಾ ಇದ್ವಿ. ಆ ಮಕ್ಳು ಸಹ ನಮ್ಮನ್ನು ನೋಡಿ 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 ಓ ಇಷ್ಟು ಇದ್ ಮಾಡ್ತಾ ಇದ್ದಾರೆ ಅಂತೇಳಿ, ಅವರಿಗೂ ಏನ್ ಇನಿಷಿಯೇಷನ್ ಆಯ್ತೋ ಗೊತ್ತಿಲ್ಲ ನನಗೆ. ಮತ್ತೆ ಹೀಗೆ ಆಯ್ತು. ಮತ್ತೆ ಆಮೇಲೆ ಹೇಳ್ದಾಗೆ ಮತ್ತೆ ನಮ್ದು ಮತ್ತೆ 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 ನಮ್ದು ಡೆವಲಪ್ ಆಗ್ತಾ ಹೋದದ್ದು. ಯಾಕಂತ ಹೇಳಿದ್ರೆ ನಾವು ಒಂದು ಸಮೇತ ಎಲ್ಲ ಎಟ್ ಎ ಟೈಮ್ ಮಾಡ್ಲೇ ಇಲ್ಲ ನಾವು. ಸೊ ಅರ್ಧರ್ಧ ಎಷ್ಟೋ ಜನ ಹೇಳಿಕೊಂಡು ನಮ್ಗೆ ಫಸ್ಟ್, ಅದು ನನಗಂತೂ ಕ್ಲಿನಿಕ್ ಅಲ್ಲಿ ಬಂದು ಫಸ್ಟ್ ಫ್ಲೋರ್ ಓಪನ್ ಮಾಡಿದ್ವಿ ನಾವು. ಎಂಚ ನಿಕ್ಲೆ ಪೇಷಂಟ್ ಬರ್ಪುಂಡ ಮಿತ್ತಲ ಕಟ್ಟೊಂತುಳ್ಳೇರು ಅಂತ ಹೇಳಿದ್ದಾರೆ ನಮ್ಗೆ. ಎಷ್ಟಂದ್ರೆ ನಮ್ಗೆ ಫಸ್ಟ್ ನಾವು ಫ್ಯೂ ಇಯರ್ಸ್ ತುಂಬಾ ಕಷ್ಟಪಟ್ಟಿದ್ದೇವೆ ಈ ನೆಗೆಟಿವ್ ರಿಯಾಕ್ಷನ್ಸ್. ಬಟ್ ಆದ್ರೆ ಒಂದು ದಿನಕ್ಕೆ ಸಹ ನಾವು ಅವ್ರಿಗೆ ಏನ್ ಬೇಕಾದ್ರೆ ಹೇಳಿ ನಮ್ಮ ಕರ್ತವ್ಯ ನಾವು ಮಾಡ್ತಾ ಹೋಗುದು ಅಂತ ಹೇಳಿ ನಾವು ಮಾಡ್ತಾ ಬಂದ್ವಿ. ಸೊ ಅದೇ ಎಲ್ಲರ ಒಂದು ಇದಿರ್ಬೋದು, ಹಾಗೆ ನಮ್ಗೆ ಬೆಳೀತಾ ಬಂತು. ಮತ್ತೆ ಹಾಗೆ ಆಗಿ 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 ಈಗ 25th ಇಯರ್ ನಾವು ಇವತ್ತು ಜಾಯಿನ್ ಆಗ್ತಾ ಇದ್ದೇವೆ. ಓಕೆ. 2 ಮಕ್ಕಳು ಸಮೇತ ನಮ್ಮೊಟ್ಟಿಗೆ ಇದ್ದಾರೆ ಅಲ್ಲಿಗೆ ನಂಗೆ ತುಂಬಾ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ಅವಳು CET ಅಲ್ಲಿ 42nd ರ್ಯಾಂಕ್. ಸೊ ನಮ್ಗೆ ಅವಾಗ ಸಹ ಅವಳು ಎಲ್ಲಿ ಬೇಕಾದ್ರೂ ಹೋಗ್ಬೋದಿತ್ತು, ಇಲ್ಲಮ್ಮ ನಾನ್ ನಿನ್ನ ಬಿಟ್ಟು ಹೋಗುದಿಲ್ಲ ಅಂತೇಳಿ. ಸೊ ಅವಳು KMC ಇಲ್ಲಿ ಮಂಗಳೂರಲ್ಲಿ ಮಾಡಿದ್ಲು. ಮತ್ತೆ ಸಹ ಅವಳಿಗೆ ತುಂಬಾ ಅವಕಾಶ ಇತ್ತು, ಆದ್ರೆ ಸಹ ನಾನ್ ದೂರ ಹೋಗುದಿಲ್ಲ ಅಂತ ಬೆಂಗಳೂರು BMC ಅಲ್ಲಿ ಅವಳು PG ಮಾಡಿದ್ಲು. ಮತ್ತೆ ಸಮೇತ ಇಲ್ಲ, ನಾನು ಇಷ್ಟೆಲ್ಲನೇ ಅಪ್ಪ ಮಾಡಿ ಇಟ್ಟಿದ್ದಾರೆ, ನಾನು ದೂರ ಹೋಗಿ ಯಾರ್ಯಾರನ್ನು ಯಾಕೆ ಮೆಚ್ಚಿಸ್ಬೇಕು, ನಮ್ಮ ಊರಲ್ಲೇ ನನ್ನ ಹೆಸರು ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅವಳು ಮತ್ತೆ ಪೆಲ್ವಿಕ್ ಸರ್ಜನ್ ಆದ್ರೂ ಸಮೇತ ಅವಳು
ನಮ್ಮ ಊರಲ್ಲೇ ಬಂದ್ಬಿಟ್ಟು ಈಗ ಸರ್ವಿಸ್ ಕೊಡ್ತಾ ಇದ್ದಾಳೆ. ಕ್ಲಾಸ್ ಹೊಡಿಲೇಬೇಕು ಆಕ್ಚುಲಿ. ಅಷ್ಟು ಅಲ್ಲದೆ ಮದ್ವೆ ಆವಾಗ್ಲೂ ಅದೇ ನನಗೆ ದೂರದ ಹುಡುಗ ಬೇಡ ಅಂತ ಹೇಳಿ ಅಂತ. ಮತ್ತೆ ಅವನು ಎಮರ್ಜೆನ್ಸಿ ಮೆಡಿಸನ್ ಅವನು KMC ಮಣಿಪಾಲ್ ಅಲ್ಲಿ ಮಾಡ್ತಾ ಇದ್ದ. 2 ವರ್ಷ ಇವಳು ಉಡುಪಿಂದ ಓಡಾಡ್ತಾ ಇದ್ದ. ಹಾ ಮತ್ತೆ ಆಮೇಲೆ ಅವನನ್ನು ಸಹ ಇಲ್ಲ ನೀನು ಇಲ್ಲಿಗೆ ಬರ್ಲೇಬೇಕು, ಸೊ ಇಷ್ಟೆಲ್ಲ ಮಾಡಿದಾರೆ, ನೀನ್ ಯಾರ್ಯಾರನ್ನ ಯಾಕೆ ಉದ್ಧಾರ ಮಾಡ್ತೀಯ, ನಮ್ಮ ಹಾಸ್ಪಿಟ್ಲ್ ಅಂತ ಇದೆ ಅಂತ ಆ ಅಭಿಮಾನದಲ್ಲಿ ಅವಳು ಬಂದು ನಮ್ಮನ್ನ ಸೇರ್ಕೊಂಡ್ಲು. ನಂಗೆ ಅದೇ ಆ ಮಟ್ಟಿಗೆ ನಾನು ಹೆಮ್ಮೆ ಪಡ್ಲೇಬೇಕು. ಮತ್ತೆ ಈಚೆಯಿಂದ ನನ್ನ ಮಗ ಸಹ ಹಾಗೆ, ಅವನು 2 ಈಗ BBS ಅಷ್ಟೇ MS ಅಷ್ಟೇ ಗವರ್ಮೆಂಟ್ ಕಾಲೇಜಲ್ಲೇ ಮಾಡಿದ್ದು. ನಾವೇನು ಮಕ್ಕಳಿಗೆ ಅಂತ ಏನು ಖರ್ಚು ಮಾಡ್ಲಿಲ್ಲ. ಸೊ ಹಾಗಾಗಿ ನಾವು ಇಷ್ಟು ದೊಡ್ಡ ಹಾಸ್ಪಿಟ್ಲ್ ಮಾಡ್ಲಿಕ್ಕೆ ಆಯ್ತು ಒಂದು ಕಾರಣ ಸಹ. ನಾವು ಮಕ್ಕಳಿಗೆ ಅಂತ ದುಡ್ಡು ಏನು ಆ ಕೋಟಿ ಗಟ್ಲೆ ಮಕ್ಕಳಿಗೆ ಖರ್ಚು ಮಾಡಿ BBS ಮಾಡ್ಸಿದ್ವಿ, MS ಮಾಡ್ಸಿದ್ವಿ ಅಂತ ಏನಿಲ್ಲ. ಸೊ ಹಾಗಾಗಿ ಆ ದುಡ್ಡುಗಳನ್ನು ಸಹ ನಾವ್ ಇಲ್ಲಿಗೆ ಹಾಕಿದ್ವಿ, ಆಸ್ಪತ್ರೆಗೆ ಹಾಕಿದ್ವಿ. ಎಲ್ಲರೂ ಹೇಳ್ತಾರೆ ಡಾಕ್ಟರ್ ದುಡ್ಡು ಮಾಡಿದ್ರು ಅಂತೇಳಿ. ಎಲ್ಲರೂ ದುಡ್ಡು ಮಾಡ್ಲಿಕ್ಕೆ ಇರುದು, ಬಟ್ ಆದ್ರೆ ನಾವು ಇಲ್ಲ, ನಮ್ಮ ಊರಿಗೆ ಕೊಡ್ಬೇಕು. ಹಾಗಾಗಿ ನಾವು ಎಲ್ಲೂ ರೆಸಾರ್ಟ್ ಮಾಡ್ಲಿಲ್ಲ. ಹೇಳ್ದಂಗೆ ಎಲ್ಲೋ ಒಂದು ಫಾರ್ಮ್ ಹೌಸ್ ಮಾಡ್ಲಿಲ್ಲ. ನಮ್ಮ ಮನೆ ನೀವು ನೋಡಿದ್ರೆ ನಂಬ್ತಿರೋ ಇಲ್ಲೋ, ಮೊದ್ಲು ಹೇಗುಂಟೋ ಈಗ್ಲೂ ಹಾಗೆ ಉಂಟು. ಸೊ ಏನು ದುಡ್ದಿದೀವೋ ಎಲ್ಲವನ್ನು ಆಸ್ಪತ್ರೆಗೆ ಹಾಕಿದೆ. ಸೊ ಪ್ರತಿ ವರ್ಷಕ್ಕೆ ನಾವು ಫೆಸಿಲಿಟಿ ಇನ್ನೇನ್ ಕೊಡ್ಬೋದು ಇಲ್ಲಿಗೆ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷ ಒಂದೊಂದು ನಾವು ಎಸ್ಟಾಬ್ಲಿಷ್ ಮಾಡ್ತಾ ಹೋದದ್ದು. ಯಾಕಂತ ಹೇಳಿದ್ರೆ ಎಟ್ ಎ ಟೈಮ್ ನಮ್ದು ಇಷ್ಟು ದೊಡ್ಡ ಈಗ ಕಾಣ್ತಾ ಇರೋ ಹಾಸ್ಪಿಟ್ಲ್ ಆಗ್ಲಿಲ್ಲ. 25 ವರ್ಷದಲ್ಲಿ ನಾವು 25 ಸರ್ತಿ ಬೆಳವಣಿಗೆಗಳನ್ನು ಹಾಕ್ತಾ ಹೋಗಿದ್ದೀವಿ. ಒಂದೊಂದು ವರ್ಷಕ್ಕೆ ಒಂದೊಂದು ಬೆಳವಣಿಗೆ ಕೊಟ್ಟಿದ್ದೇವೆ ಅಂತ ಹೇಳ್ಬೋದು. ಅದು ನಂಗೆ ಖಂಡಿತ ಈಗ ಖುಷಿ ಆಗ್ತಾ ಇದೆ. ಅದು ಅಲ್ಲದೆ ಈಗ ನಂಗೆ ಈ ವರ್ಷದ ಇನ್ನೊಂದು ಹೆಮ್ಮೆ ಏನಂದ್ರೆ ನಮ್ಮ ಮಕ್ಕಳು ಸಮೇತ ನಮ್ಮೊಟ್ಟಿಗೆ ಇದ್ದಾರೆ. ಅವ್ರು ಸೂಪರ್ ಸ್ಪೆಷಾಲಿಟಿ ಮಾಡಿಕೊಂಡು ಅಮ್ಮ ನಾವು ನಿಮ್ಮೊಟ್ಟಿಗೆ ಇದ್ದೇವಮ್ಮ, ನೀವು ಮುಂದುವರ್ಸಿ ಅಂತ ಹೇಳಿ. ಸೊ ಅದು ನಂಗೆ ಒಂದು ದೊಡ್ಡ ಹೆಮ್ಮೆ ಅಂತ ಹೇಳ್ಬೋದು. ಇವ್ರು ಎಷ್ಟೊತ್ತು ಮಾತಾಡಿದ್ರು ಅದ್ರ ನಮ್ಗೆ 2 ಮುಖ್ಯವಾದ ವಿಷಯ ಸಿಗುತ್ತೆ. ಒಂದು, ನಾವ್ ಎಷ್ಟೇ ಕಷ್ಟಪಟ್ರು ಕೂಡ ಅದೆಷ್ಟೇ ಯಾರು ಏನು ಹೇಳಿದ್ರು ಕೂಡ ಅದನ್ನ ಕೇಳಿದ್ರೆ ನಮ್ಮ ಕೆಲಸ ನಾವು ಮಾಡೋದಿದ್ರೆ ನಮ್ಗೆ ಯಶಸ್ವಿ ಖಂಡಿತ ಸಿಗುತ್ತೆ ಅನ್ನೋದಕ್ಕೆ ಇವರೇ ಒಂದು ಸಾಕ್ಷಿ. ಇನ್ನೊಂದು, ಹೆಚ್ಚಿನ ಮಕ್ಕಳು ಓದಿದ ನಂತರ ನಾವು ಫಾರಿನ್ ಹೋಗ್ತೀವಿ, ಅಲ್ಲಿ ನಾವು ಸೇವೆಯನ್ನ ಮಾಡ್ತೀವಿ, ನಮ್ಗೆ ಹೆಸರು ಮುಖ್ಯ ಅನ್ನುವಂತ ಕೆಲಸಕ್ಕೆ ಹೋಗ್ತಾರೆ. ಆದ್ರೆ ಇಲ್ಲಿ ಇವರ 2 ಮಕ್ಕಳು ಕೂಡ ಇಲ್ಲೇ ನಾವು ನಮ್ಮ ತಾಯಿನಾಡಲ್ಲಿ, ನಾವು ಹುಟ್ಟಿದ ಊರಲ್ಲಿ, ನಾವು ಕಷ್ಟಪಟ್ಟಂತ ನಾವು ಬೆಳೆದು ಬಂದಂತ ಆ ಒಂದು ಜಾಗದಲ್ಲಿ ನಾವು ಕೆಲಸವನ್ನ ಮಾಡ್ತೀವಿ, ಸೇವೆಯನ್ನ ಮಾಡ್ತೀವಿ ಅಂತ ಅವರಿಬ್ರು ಕೂಡ ಇಲ್ಲೇ ಸೇವೆಯನ್ನ ಮಾಡ್ತಾ ಇದ್ದಾರೆ. ನಿಜ ಕೂಡ ಇದು ನಮ್ ಕೂಡ ಖುಷಿ ಕೊಡ್ತಾ ಇದೆ, ಕೂಡ ಹೆಮ್ಮೆಯ ವಿಷಯ. ಖಂಡಿತ ಹೆಮ್ಮೆಯ ವಿಷಯ ನನಗೆ. ಯಾಕಂತ ಹೇಳಿದ್ರೆ ಆ ಮಟ್ಟಿಗೆ ನಾನು ತುಂಬಾ ಅದೃಷ್ಟ ಮಾಡಿದ್ದೇನೆ ಅಂತ ಹೇಳ್ಬೋದು. ಯಾಕಂದ್ರೆ ಎಷ್ಟೋ ಹಾಸ್ಪಿಟ್ಲ್ಗಳಿಗೆ ಮುಚ್ಚಲಿಕ್ಕೆ ಅದು ಸಹ ಕಾರಣ. ಯಾಕಂತ ಹೇಳಿದ್ರೆ ತುಂಬಾ ಒದ್ದಾಡಿ ಒಂದು ಹಾಸ್ಪಿಟ್ಲ್ ಕಟ್ತಾರೆ, ಮತ್ತೆ ಮಕ್ಕಳನ್ನು ಓದಿಸ್ತಾರೆ, ಮತ್ತೆ ಮಕ್ಕಳು ಹೇಳ್ತಾರೆ ನಾವು ಕಲಿತ ವಿದ್ಯೆಗೆ ಈ ಸಣ್ಣ ಊರು ಸಾಕಾಗುದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅವರಿಗೆ ಮತ್ತೆ ಏನ್ ಮಾಡುದು, ನಾನು ಇನ್ನೆಂತ, ಯಾಕಂದ್ರೆ ನಮ್ದೇ ಕೆಲವು ಫ್ರೆಂಡ್ಸ್ ನಮ್ಮೊಟ್ಟಿಗೆ ಹಾಸ್ಪಿಟ್ಲ್ ಮಾಡಿದ್ರು, ಈಗ ಯಾರು ಕಂಟಿನ್ಯೂ ಮಾಡ್ತಿಲ್ಲ. ಯಾಕೆಂದ್ರೆ ಮಕ್ಕಳು ಯಾರು ಬರುದಿಲ್ಲ ಹೇಳ್ತಾರೆ, ಎಂತ ಮಾಡುದ, ನಾವ್ ಇನ್ನೆಂತ ಒದ್ದಾಡುದು ಅಂತ ಹೇಳ್ಬಿಟ್ಟು ಅವ್ರು ರಿಟೈರ್ಮೆಂಟ್ ಗೆ ಹೋಗ್ತಾರೆ. ನಮಗೆ ಮೋಸ್ಟ್ ಪ್ರಾಬ್ಲಿ ರಿಟೈರ್ಮೆಂಟ್ ಆಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಮಕ್ಕಳುಗಳು ಬಂದದ್ರಿಂದ ಅವರ ಒಂದು ಯಶಸ್ಸನ್ನು ನಾವು ನೋಡ್ತಾ ಹೋಗುವಾಗ ನಮ್ಗೆ ಇನ್ನೇನಾದ್ರೂ ಮಾಡುವ ಅವರಿಗೆ ಏನ್ ಮಾಡಿದ್ರೆ ಅವರಿಗೆ ಪಾಸಿಟಿವ್ ಸಿಗ್ತದೆ ಅಂತ ಆಲೋಚನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಹಾಗಾಗಿ ಡಾಕ್ಟರ್ಗೆ ಸಮೇತ ಅದು ಸಹ ಒಂದು ಈ ಇಷ್ಟು ದೊಡ್ಡ ಮಾಡ್ಲಿಕ್ಕೆ ಆ ಮಕ್ಕಳು ಸಹ ಒಂದು ರೀತಿಯಲ್ಲಿ ನಮ್ಗೆ ಕಾರಣ ಅಂತ ಹೇಳಿದ್ರೆ ಇನ್ಸ್ಪಿರೇಷನ್ ಕೂಡ ಆಗಿ. ಹೌದು. ಯಾಕಂದ್ರೆ ಇಲ್ಲ ನಾವು ಬರ್ತೇವೆ ಅಂತ ಹೇಳಿದ್ರಿಂದ ನಮಗೆ ಒಂದು ಆನೆ ಬಲ ಬಂದಂಗ. ಸೊ ಹಾಗೆ ನಾವು ಇನ್ನು ಈ ವರ್ಷ ಖುಷಿಯಲ್ಲಿ ಇದ್ದೇವೆ ಅಂತ ಹೇಳ್ಬೋದು. ಯಾವ್ಯಾವ ಸೇವೆ ಸಿಗ್ಬೋದು ಇಲ್ಲಿಂದ? ಇಲ್ಲಿ ನಮಗೆ ಈಗ ನೋಡಿ ಫಸ್ಟಿಗೆ ಆಲ್ಮೋಸ್ಟ್ ಎಲ್ಲ ಸೇವೆಗಳು ಸಿಗ್ತಾ ಇದೆ. ಏನಂದ್ರೆ ನಮ್ಮಲ್ಲಿ ಕಾರ್ಡಿಯಾಕ್ ಸರ್ಜರಿ ಮತ್ತೆ ನ್ಯೂರೋ ಸರ್ಜರಿ ಅನ್ನೋದು ಬಿಟ್ರೆ ಆಲ್ಮೋಸ್ಟ್ ಎಲ್ಲವೂ ನಮ್ಮಲ್ಲಿ ಈಗ ನಾವು ಮಾಡ್ತಾ ಇದ್ದೇವೆ. ಒಂದು ಫಸ್ಟಿಗೆ ICU ನಲ್ಲಿ ವೆಂಟಿಲೇಟರ್ ಹಾಕೊಂಡ್ವಿ ಈಗ. ಯಾಕಂದ್ರೆ ನಮ್ಮ ಅಳಿಯ ಅವನು ಎಮರ್ಜೆನ್ಸಿ ಮೆಡಿಸಿನ್ ಅವನೇ. ಸೊ ಹಾಗಾಗಿ ಎಂತ ಕ್ರಿಟಿಕಲ್ ಸಿಚುಯೇಷನ್ ಬಂದ್ರೆ ಸಹ ಅವನು ಇಮಿಡಿಯೇಟ್ ಗೊತ್ತು ಹ್ಯಾಂಡಲ್ ಮಾಡ್ತಾನೆ. ಈಗ ನಮ್ಗೆ ಅವನು ಬಂದ ಮೇಲೆ ಎಷ್ಟೋ ನಾವು ಈಗ ನಮ್ದು ICU ನಮ್ಗೆ ಖುಷಿ ಆಗ್ತದೆ. ಅಂದ್ರೆ ಟಿಪಿಕಲಿ ICU ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ತುಂಬಾ ಲೈಫ್ ಅನ್ನು ಅವ್ನು ಸೇವ್ ಮಾಡ್ದ ಅಂತ ಹೇಳ್ಬೋದು. ಸೊ ಏನು ಎಮರ್ಜೆನ್ಸಿಗೆ ನಮ್ಗೆ ಆ ಇಮಿಡಿಯೇಟ್ ಗೆ ಬೇಕು ಅದನ್ನು ಅವನು ಎಷ್ಟೋ ಜೀವವನ್ನು ಉಳಿಸಿದ್ದಾರೆ ಅಂತ ಹೇಳ್ತೇನೆ ನಾನು. ಮಾಡಿ ಮತ್ತೆ 24 hours ಮತ್ತೆ ಅದನ್ನು ಸೆಟ್ಲ್ ಮಾಡಿ ಮತ್ತೆ ಈಗ ಎಲ್ಲಾದ್ರೂ ಅಡಿಯಕ್ಕೆ ಅರೆಸ್ಟ್ ಆಗ್ತಾ ಬಂತಿದೆ ಅಂತ ಹೇಳಿದ್ರು ಸಹ ಅವನು ಇಮಿಡಿಯೇಟ್ ಇರೋದ್ರಿಂದ ಅದನ್ನು ವೆಂಟಿಲೇಟರ್ಗೆ ಹಾಕ್ತಾನೆ. ಸೊ ಪೇಷಂಟಿಗೆ ಒಂದು ಇಲ್ಲ ಇಲ್ಲಿ ಬಂದ್ರೆ ನಮಗೆ ಇಮಿಡಿಯೇಟ್ ಡಾಕ್ಟರ್ ಸಿಗ್ತಾರೆ, ನಮ್ಗೊಂದು ನಮ್ಮ ಜೀವ ಉಳಿಲಿಕ್ಕೆ ಒಂದು ಸಹಾಯ ಆಗ್ತದೆ ಅನ್ನೋ ಒಂದು ಇದು ಬಂದಿದೆ ಅಂತ ಹೇಳ್ತೇನೆ. ಮತ್ತೆ ICU ಆದ ಮೇಲೆ ಈಚೆಯಿಂದ ಈಗ ಇನ್ನು ನನ್ನ ಮಗಳು ಹೇಳ್ತಾಳೆ. ಹಾಗಾಗಿ ಸೊ ಡೆಲಿವರಿ ಸೆಕ್ಷನ್, ಸೊ ಅವಳು ಅದ್ರಲ್ಲಿ ಅದು BMC ಅಲ್ಲಿ ಮಾಡಿದ್ರಿಂದ ಅವಳಿಗೆ ಯಾವ ಒಂದು ಸೀರಿಯಸ್ ಇದು ಬಂದ್ರೆ ಸಮೇತ
ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೇವೆ ನಾವು. ತುಂಬಾ ಹೈ ಶುಗರ್ ಇರೋರು, BP ಇರೋರು, ಮೊದ್ಲೆಲ್ಲ ನಾವು ಅದನ್ನು ಮಂಗಳೂರಿಗೆ ಕಳಿಸ್ಬೇಕಿತ್ತು, ಯಾಕಂದ್ರೆ ಹ್ಯಾಂಡ್ಲ್ ಮಾಡ್ಲಿಕ್ಕೆ ಹೆದರಿಕೆ. ಇವಳು ಅದ್ರಲ್ಲೇ ಪರಿಣಿತಿ ಪಡೆದ್ರಿಂದ ನಮ್ಗೆ ಅಂತದ್ರನ್ನು ಸಹ ನಾವು ತಗೊಳ್ತಾ ಇದ್ದೀವಿ. ಮತ್ತೆ ಈವನ್ ಅವಳು ಇನ್ಫರ್ಟಿಲಿಟಿಯಲ್ಲಿ ಫೆಲೋಶಿಪ್ ಮಾಡ್ಕೊಂಡು ಬಂದು, ಸೊ ಹಾಗಾಗಿ ನಾವು ಇನ್ಫರ್ಟಿಲಿಟಿಯನ್ನು ಸಮೇತ ನಾವು ಈಗ ತಗೊಳ್ತಾ ಇದೀವಿ. ಎಷ್ಟೋ ಪೇಷಂಟ್ ಗಳಿಗೆ ಈಗ ತುಂಬಾ ಹೆಲ್ಪ್ ಆಯ್ತು. ಹೌದು. ಮತ್ತೆ ಕೀಹೋಲ್ ಸರ್ಜರಿ ಅಂತ ಹೇಳಿದ್ರಂತೂ ಈವನ್ ನಮ್ಮ ಮಂಗಳೂರಿನಲ್ಲಿ ಸಮೇತ ವೆರಿ ಫ್ಯೂ ಗೈನಕಾಲಜಿಸ್ಟ್ ಇದ್ರು. ಯಾಕಂತ ಹೇಳಿದ್ರೆ ಅದು ಎಲ್ಲ ಮೇಲೆ ಇರೋದು, ಫಿಮೇಲ್ಸ್ ಅಂತ ಹೇಳಿದ್ರೆ ಲೆಕ್ಕ ಮಾಡ್ಬೋದು ನಾವು ಅಂತವ್ರು. ಸೊ ಇವಳಿಗೆ ತುಂಬಾ ಆಫರ್ ಬಂತು, ಬಟ್ ಅವಳು ಹೇಳಿದ್ರು ಇಲ್ಲಮ್ಮ, ನಾನು ಮಂಗಳೂರಿನಲ್ಲಿ ಯಾರು ಬಂದು ಮಾಡಿ ಹೋಗ್ತಾರೆ, ಬಟ್ ಈ ಊರಿನಲ್ಲಿ ಅಂತದ್ದು ಸಿಗ್ಬೇಕು. ಯಾಕಂತ ಹೇಳಿದ್ರೆ ಜನಗಳಿಗೆ ಕೀಹೋಲ್ ಅಂದ್ರೆ ಏನನ್ನದೇ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್. ಸೊ ಅವಳು ಇಷ್ಟು 2 kgs ಫೈಬ್ರಾಯ್ಡ್, ದೊಡ್ಡ ಫೈಬ್ರಾಯ್ಡ್, ಒಂದು ಮಗುವಿನಷ್ಟು ದೊಡ್ಡದೇ ಫೈಬ್ರಾಯ್ಡ್ ಅನ್ನು ಬರೀ ಒಂದು ಸಣ್ಣ ಹೋಲ್ ಮಾಡಿ ಅದರ ಮೂಲಕ ಅವಳು ತೆಗ್ದಾಳೆ. ಅದರದ್ದು ಡೀಟೇಲ್ಸ್ ಅವಳು ಕೊಡ್ತಾಳೆ, ನಾನು ಜಸ್ಟ್ ನಿಮ್ಗೊಂದು ಹೇಳಿದ್ದು. ಮತ್ತೆ ನನ್ನ ಮಗ ಸಹ ಹಾಗೆ, ಅವನು ಗೌರ್ಮೆಂಟ್ ಕಾಲೇಜಲ್ಲೇ ಮಾಡಿದ್ರಿಂದ ಪುನಃ ನಮ್ಗೆ ಎಕ್ಸ್ಪೋಜರ್ ಬೇಕು. ಕೆಲವರು ಹೇಳಿದ್ರು ನಿಮ್ಮ ಮಗ ಮುಗಿಸಿದ್ ಬಂದದಷ್ಟೇ ಅಷ್ಟೆಲ್ಲ, ಬಟ್ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಹೇಗೆ ಅಂತ ಹೇಳಿದ್ರೆ ನಿಮಗೆ ಅವರಿಗೆ ಎಲ್ಲವೂ ಅವರೇ ಮಾಡ್ಬೇಕು. ಈ ಪ್ರೈವೇಟ್ ಹಾಸ್ಪಿಟಲ್ ಆದ್ರೆ ಕನ್ಸಲ್ಟೆಂಟ್ಸ್ ಮಾಡಿ ಮತ್ತೆ ಇವ್ರು ನೋಡ್ಬೇಕಂತ, ಅಲ್ಲಿ ಹಾಗಲ್ಲ. ಯಾಕಂತ ಹೇಳಿದ್ರೆ ನಿಮಗೆ ಅಲ್ಲಿ ಡಾಕ್ಟರ್ಸ್ ಕಡಿಮೆ ಇರ್ತಾರೆ, ಪೇಷಂಟ್ ಜಾಸ್ತಿ ಇರ್ತಾರೆ. ಸೊ ಇವರು ಏನು ಇರ್ತಾರ ಕಲೀಲಿಕ್ಕೆ, ಸೊ ಇವ್ರ ಹತ್ರನೇ ತುಂಬಾ ಮಾಡಿಸ್ತಾರೆ. ಸೊ ಹಾಗಾಗಿ ಸರ್ಜರಿ ಬಟ್ಟಿಗೆ ನಮ್ಗೇನು ಅಯ್ಯೋ ಇಲ್ಲಪ್ಪ ಇನ್ನು ಯಾರನ್ನ ಕರೆಸ್ಬೇಕು, ಅವನೀಗ ಬಂದಿದ್ದಾನಷ್ಟೇ ಅನ್ನೋ ಪ್ರಶ್ನೆ ಇಲ್ಲ. ಮತ್ತೆ ಈಗ ಮೊನ್ನೆ ಸಹ ಅದೇ ಒಂದು ಹ್ಯಾಂಡ್ ಅದು ಈಗಾಗಲೇ ವೈರಲ್ ಆಯ್ತು. ಸೊ ಆ ತರದಲ್ಲಿ ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದಾನೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಅವ್ರಗಳ ಫೀಲ್ಡ್ ಗಳಲ್ಲಿ ಅವ್ರೀಗ ಎಕ್ಸ್ಪರ್ಟ್ ಆಗಿದ್ದಾರೆ. ಸೊ ಮತ್ತೆ ಅದಲ್ಲದೆ ನಮ್ಗೆ ಜನರಲ್ ಮೆಡಿಸನ್ ಗೆ ಬರ್ತಾ ಇದ್ದಾರೆ. ಅಶ್ವಿನ್ ಸರ್ ಅಂತೂ ತುಂಬಾ ಸಮಯದಿಂದ ನಮ್ಗೆ ಅವರು ಕೊಡ್ತಾ ಇದ್ದಾರೆ ಸೇವೆ. ಸೊ ಪೀಡಿಯಾಟ್ರಿಷಿಯನ್ ಇದ್ದಾರೆ, ಮತ್ತೆ ಎಲ್ಲ ಬೇರೆ ಬೇರೆ ಡಾಕ್ಟರ್ಗಳು ಸಮೇತ ತುಂಬಾ ನಮ್ಗೆ ಯಾವ ಟೈಮಿಗೆ ಕರೆದ್ರೆ ಸಮೇತ ಸಪೋರ್ಟ್ ಮಾಡ್ತಾರೆ. ಸೊ ಹಾಗಾಗಿ ನಮ್ಗೆ ಈಗ ನಮ್ದು ಬೆನಕ ಹೇಗೆ ಅಂದ್ರೆ ಅಲ್ಲಿ ಹೋದ ಕೂಡಲೇ ಇಮಿಡಿಯೇಟ್ ನಮ್ಗೆ ರೆಸ್ಪಾನ್ಸ್ ಸಿಗ್ತದೆ. ಮತ್ತೆ ನಾವು 24 hours ಇಲ್ಲೇ ಇದ್ದೇವೆ. ಈಗ ಒಂದು 4 years ಇಂದ ಇವರೆಲ್ಲ ಮಕ್ಕಳು ಬಂದ ಮೇಲೆ ನಾವು ಮನೇಲಿ ಮಲ್ಗೋದು ಅಂತ ಹೇಳಿ. ಅದರ್ವೈಸ್ ಯಾರು ಬರ್ಲಿ ಯಾರು ಬಿಡ್ಲಿ ನಾವು ಇಲ್ಲೇ ಇರ್ತಾ ಇದ್ವಿ. ಸೊ ಹಾಗಾಗಿ ಪೇಷಂಟ್ ಗಳಿಗೆ ಸಹ ಒಂದು ಧೈರ್ಯ, ಡಾಕ್ಟ್ರು ಇಲ್ಲೇ ಮಲ್ಗಿರ್ತಾರೆ, ಸೊ ಯಾವಾಗ ಕರೆದ್ರೆ ಸಹ ನಮ್ಗೆ ಬರ್ತಾರೆ ಅಂತ. ಅಂದ್ರೆ ಆ ಒಂದು ಧೈರ್ಯವೇ ಮತ್ತೆ ಪೇಷಂಟ್ ಗಳಿಗೆ ಜಾಸ್ತಿ ಹುಷಾರ್ ಮಾಡ್ತದೆ ಅಂತ ಹೇಳ್ಬೋದು. ಹಾಗೆ ಇಷ್ಟೆಲ್ಲ ಹೇಳಿದ್ರೆ ತುಂಬಾ ಇನ್ಸ್ಪಿರೇಷನ್ ನಿಮ್ಮ ಮಾತುಗಳಲ್ಲಿ. ಯಾರಾದ್ರೂ ಕೇಳಿದ್ರೆ ನಿಮ್ಮ ಹಾಸ್ಪಿಟ್ಲ್ ಹೇಗೆ ಆಯ್ತು ಅನ್ನುವಾಗ ನಮ್ಗೆ ಅದು ಕಳೆದ ದಿನಗಳೆಲ್ಲ ನೆನಪಾಗುತ್ತೆ. ಹಾಗೆ ಇನ್ನು ಮುಂದೆ ಕೂಡ ಇದೇ ತರ ಬೇರೆ ಬೇರೆ ಅಭಿವೃದ್ಧಿ ಆಗ್ಲಿ, ಇನ್ನಷ್ಟು ಜನರಿಗೆ ಸೇವೆ ಕೊಡುವಂತಹ ಭಾಗ್ಯ ನಿಮ್ಗೆ ಸಿಗ್ಲಿ ಅಂತ ನಾವು ಕೂಡ ಹಾರೈಸ್ತೀವಿ ಮೇಡಮ್. ಥ್ಯಾಂಕ್ ಯು. ಆಗ್ಲೇ ಭಾರತಿ ಮೇಡಮ್ ಹೇಳ್ತಾ ಇದ್ರು, ತನ್ನ ಮಗಳ ಬಗ್ಗೆ ತುಂಬಾ ಹೊಗಳ್ತಾ ಇದ್ರು. ಅವರ ಮಗಳು ಇವರೇ ಡಾಕ್ಟರ್ ಅಂಕಿತಾ. ಅವರು ಗೈನಕಾಲಜಿಸ್ಟ್, ಬಹಳ ವಿಶೇಷವಾದ ತಜ್ಞೆ. ಇವರು ಕೀಹೋಲ್ ಸರ್ಜರಿ ಮಾಡ್ತಾರೆ, ಆಮೇಲೆ IVF ಟ್ರೀಟ್ಮೆಂಟ್ ಕೂಡ ಕೊಡ್ತಾರೆ. ಸೊ ಇವಳಿಗೆ ಮಾತಾಡ್ಲೇಬೇಕು. ಫಸ್ಟ್ ಆಫ್ ಆಲ್ ಕಂಗ್ರಾಟ್ಸ್ ಮೇಡಮ್, 25 ವರ್ಷ ಆಯ್ತು. ಎಲ್ಲೋ ಇರ್ಬೇಕಾಗಿತ್ತು ನೀವು, ಬಟ್ ನಾವು ಇಲ್ಲೇ ಕೆಲಸ ಮಾಡ್ತೀವಿ, ಇಲ್ಲೇ ಸೇವೆಯನ್ನ ಮಾಡ್ತೀವಿ ಅಂತ ಇಲ್ಲೇ ಇದ್ದೀರಾ ನೀವು. ಸೊ ಇದೀಗ 25 ವರ್ಷ ಆಯ್ತು, ಎಷ್ಟು ಖುಷಿ ಇದೆ ಮೇಡಮ್? ಬಹಳಷ್ಟು ಖುಷಿ ಇದೆ. ನಾವು ಸಣ್ಣವರಿದ್ದಾಗಿಂದ ಇಲ್ಲೇ ಬಂದು ಇಲ್ಲೇ ಓದ್ತಾ ಇದ್ವಿ, ಇಲ್ಲೇ ಹೋಮ್ವರ್ಕ್ ಮಾಡ್ತಾ ಇದ್ವಿ. ಹಾಗಾಗಿ ನಮ್ಗೆ ಇದೇ ಒಂಥರ ಮನೆ ಆಗಿ ಹೋಗ್ತಿತ್ತು. ಹಾಗಾಗಿ ಇದೇ ಊರಿನಲ್ಲಿ ಓದಿ ಮುಂದೆ ಬೇರೆ ಹೈಯರ್ ಎಜುಕೇಶನ್ ಮುಗಿಸ್ಕೊಂಡು ವಾಪಸ್ ನಂದೇ ಊರಿಗೆ ಬಂದು ಇಲ್ಲಿ ಸರ್ವಿಸ್ ಕೊಡ್ಲಿಕ್ಕೆ ಐ ಕನ್ಸಿಡರ್ ಮೈ ಸೆಲ್ಫ್ ವೆರಿ ಲಕ್ಕಿ. ನಂಗೆ ಊರು ಜನರ ಸಪೋರ್ಟ್ ಆಗಿರ್ಬೋದು, ಅವರ ವಿಶಸ್ ಆಗಿರ್ಬೋದು, ಬಹಳಷ್ಟು ಹೆಲ್ಪ್ ಮಾಡಿದೆ. ವಾಪಸ್ ಇಲ್ಲ, ನಾನ್ ನಂದೇ ಊರಿಗೆ ಬಂದು ಸರ್ವಿಸ್ ಅನ್ನ ಕೊಡ್ಬೇಕು ಅನ್ನೋದು. ಸೊ ಐ ಆಮ್ ಗ್ರೇಟ್ಫುಲ್ ಟು ಎವ್ರಿಬಡಿ. ಓಕೆ, ಇದೀಗ ನಾವು ಎಲ್ಲಾ ಆಸ್ಪತ್ರೆ ಹೊಸ ಕಟ್ಟಡ ಈಗ ಆಗಿದೆ. ಸೊ ಆ ಎಲ್ಲಾ ವಿಷಯಗಳ ನೀವು ನಮ್ಗೆ ಹೇಳಲೇಬೇಕು, ಎಕ್ಸ್ಪ್ಲೇನ್ ಮಾಡ್ಬೇಕು. ಹೋಗೋಣವಾ? ಎಸ್. ಇದೀಗ ನಾವು ಬೆನಕದ ಹೊಸ ಕಟ್ಟಡದ ಫಸ್ಟ್ ಫ್ಲೋರ್ ಅಲ್ಲಿ ಇದೀವಿ. ಇಲ್ಲಿ ನೋಡ್ಬೋದು, ಹೊಸದಾಗಿ ನಿರ್ಮಾಣ ಆಗಿರುವಂತಹ ಕಟ್ಟಡದಲ್ಲಿರುವಂತಹ ಕ್ಯಾಂಟೀನ್. ಬಹಳ ವಿಶಾಲವಾದಂತ ಜಾಗವಿದೆ. ಎಲ್ಲ ಕ್ಯಾಂಟೀನ್ ವ್ಯವಸ್ಥೆ, ಒಳ್ಳೆ ವ್ಯವಸ್ಥೆಯನ್ನ ಕೊಟ್ಟಿದ್ದಾರೆ. ಬಫೆ ಆಗಿರ್ಬೋದು, ಒಳ್ಳೆ ಸರ್ವಿಸ್ ಕೂಡ ಇದೆ. ಹಾಗಾಗಿ ಇನ್ನು ಬರುವಂತಹ ಪೇಷಂಟ್ ಗಳಿಗೆ ಒಳ್ಳೆಯ ಒಂದು ಕ್ಯಾಂಟೀನ್ ವ್ಯವಸ್ಥೆ ಕೂಡ ಇಲ್ಲಿ ಸಿಗುತ್ತೆ. ಈಗ ನಮ್ಗೆ ಇಲ್ಲಿ ವಿಶೇಷವಾಗಿ ಗಮನ ಸೆಳೆದಿದ್ದು ಈ ಒಂದು ಸ್ಟೀಲ್ ಬೋರ್ಡ್ ತರ ಕಾಣ್ತಿರೋದು ಗೋಡೆ. ಇದರ ಸ್ಪೆಷಾಲಿಟಿ ಏನು? ನಾವು ಇದು ಎಲ್ಲಿ ಕೂಡ ನೋಡಿಲ್ಲ. ಇದರ ಸ್ಪೆಷಾಲಿಟಿ ಏನು? ಇದು ಮಾಡ್ಯುಲರ್ ಓಟಿ, ಹೆಪಾ ಫಿಲ್ಟರ್ ಓಟಿ ಅಂತ ಹೆಸರು. ಸೊ ನಮಗೆ ನಾರ್ಮಲಿ ಈ ಸರ್ಜರಿಯನ್ನ ಮಾಡುವಾಗ ಆದಷ್ಟು ಇನ್ಫೆಕ್ಷನ್ಸ್ ಕಮ್ಮಿ ಆದಷ್ಟು ಪೇಷಂಟ್ ರಿಕವರಿ ಫಾಸ್ಟ್ ಆಗಿ ಆಗ್ತದೆ. ಪೋಸ್ಟ್ ಸರ್ಜರಿ ಕಾಂಪ್ಲಿಕೇಶನ್ಸ್ ಬಹಳಷ್ಟು ಕಮ್ಮಿ ಇರ್ತದೆ ಅನ್ನುವಾಗ ಸೈನ್ಸ್ ನಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿ ಆಗಿ ನಾವು ಈ ಮಾಡ್ಯುಲರ್ ಥಿಯೇಟರ್ ಅಥವಾ ಹೆಪಾ ಫಿಲ್ಟರ್ ಇರುವ ಥಿಯೇಟರ್ ಅನ್ನ ಅಳವಡಿಸ್ಕೊಂಡಿದ್ದೇವೆ.
ಒಂದು 5 years ಬ್ಯಾಕ್ ನಾವು ಈ OT ಅನ್ನ ಸೆಟಪ್ ಮಾಡಿ ಆವಾಗ ದಕ್ಷಿಣ ಕನ್ನಡದಲ್ಲೇ ಇಟ್ ವಾಸ್ ಒನ್ ಆಫ್ ದ ವೆರಿ ಫ್ಯೂ ಹಾಸ್ಪಿಟಲ್ಸ್ ಟು ಹ್ಯಾವ್ ದಿಸ್ OT. ತಾಲೂಕಿನ ಮೊದಲ ಆಸ್ಪತ್ರೆ ಆಗಿತ್ತು. ಇದೀಗ NABH ಅವರ ಎಲ್ಲಾ ಆಸ್ಪತ್ರೆಯಲ್ಲಿ ಈ ತರದ OT ಮಾಡಬೇಕು ಅವರ ಮನ್ನಣೆಗೆ ಅಂದಾಗ ಬಹಳಷ್ಟು ಹಾಸ್ಪಿಟಲ್ಗಳಿಗೆ ಈಗೀಗ ಬರ್ತಾ ಇದೆ. 5 years ಬ್ಯಾಕ್ ಆ ಇನ್ಫೆಕ್ಷನ್ ಅನ್ನ ಆದಷ್ಟು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಕಂಟ್ರೋಲ್ ಮಾಡ್ಲಿಕ್ಕೆ ಆ ಹೆಪಾ ಫಿಲ್ಟರ್ ಇರುವಂತ OT ಅನ್ನ ಇಲ್ಲಿ ನಾವು ಅಳವಡಿಸ್ಕೊಂಡ್ವಿ. ಕ್ಲೀನ್ ಮಾಡೋಕ್ ಕೂಡ ಈಸಿ ಆಗತ್ತೆ. ಹೌದು, ಮತ್ತೆ ಅದ್ರೊಳಗಿರುವಂತ ಸಿಸ್ಟಮ್ ಇನ್ಫೆಕ್ಷನ್ ಅನ್ನ ಏರ್ ಕ್ಲೀನಿಂಗ್ ಅನ್ನ ಏರ್ ಪ್ಯೂರಿಟಿ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಬಹಳಷ್ಟು ಹೆಲ್ಪ್ ಮಾಡ್ತಾರೆ. ಒಳಗಡೆ ಕೊಂಡು ನೋಡೋಣ ಹೇಗಿದೆ ಅಂತ. ಇದೀಗ ನಾವು OT ಕಾಂಪ್ಲೆಕ್ಸ್ ಅಲ್ಲಿ ಇದೀವಿ. ಇದು ಮೇಡಮ್ ಅವರೇ ನೋಡ್ಕೊಳ್ತಿರುವಂತಹ OT ಕಾಂಪ್ಲೆಕ್ಸ್, ಅವರೇ ಇರುವಂತ ಇದು ಈ ಜಾಗ. ಸೊ ಅಲ್ಲಿ ಹೋಗೋಣ, ಅವರು ಎಲ್ಲವೂ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಎಲ್ಲ ಏನೆಲ್ಲ ಇದೆ ಫೆಸಿಲಿಟಿ, ಯಾವ ರೀತಿಯಾಗಿ ಬಂದಂತ ರೋಗಿಗಳಿಗೆ ಯಾವ ರೀತಿ ಚಿಕಿತ್ಸೆ ಕೊಡಲಾಗುತ್ತೆ ಎಲ್ಲವನ್ನು ಕೂಡ ಮೇಡಮ್ ಅವರು ಹೇಳ್ತಾರೆ. ಈಗ ನಾವು ನಮ್ಮ ಲಮೈನಾರ್ ಫ್ಲೋ ಇರುವಂತ ಹೆಪಾ ಫಿಲ್ಟರ್ ಇರುವಂತ OT ಕಾಂಪ್ಲೆಕ್ಸ್ ನಲ್ಲಿ ಇದ್ದೇವೆ. ಇಲ್ಲಿ ಮೇಜರ್ ಆಗಿ ನಮ್ಗೆ 2 ಮೇಜರ್ OT ಮತ್ತೆ ಒಂದು ಆಫ್ತಾಲ್ OT ಅಂತ ಹೇಳಿ ಮಾಡ್ಕೊಂಡಿದ್ದೇವೆ. ಆಫ್ತಾಲ್ OT ಅಂದ್ರೆ ಕಣ್ಣಿನ ಶಸ್ತ್ರಚಿಕಿತ್ಸೆಗಾಗಿ ಸೆಪರೇಟ್ ಆಗಿ ಒಂದು ಸರ್ಜರಿ. ಅಂದ್ರೆ ನಮಗೆ ಈ ಕಣ್ಣಿನ ಸೂಕ್ಷ್ಮ ಸರ್ಜರಿಗಳಿಗೆ ಇನ್ಫೆಕ್ಷನ್ ಇನ್ನೂ ಬಹಳಷ್ಟು ಕಮ್ಮಿ ಇರಬೇಕು, ಹಾಗಾಗಿ ಅದಕ್ಕಿಂತ ಒಂದು ಸೆಪರೇಟ್ OT ಅನ್ನ ಇಟ್ಕೊಂಡಿದ್ದೇವೆ. ಅದಾಗೆ ಒಂದು ಆರ್ಥೋಪೆಡಿಕ್ಗೆ ಮತ್ತು ಇನ್ನೊಂದು ಎಸ್ಪೆಷಲಿ ಕೀಹೋಲ್ ನ ಸರ್ಜರೀಸ್ಗೆ, ನಮ್ಗೆ ಈ ಕ್ಯಾಮರಾ ಡಿವೈಸಸ್ನೆಲ್ಲ ನೋಡ್ಕೊಂಡು ಮಾಡ್ಬೇಕಾಗಿರುವಂತಹ ಸರ್ಜರೀಸ್ಗಳಿಗೆ ಅಂತ ಹೇಳಿ 2 ಮೇಜರ್ ಆಗಿ OTಗಳನ್ನ ಇಟ್ಕೊಂಡಿದ್ದೇವೆ. ಇದು ಸ್ಪೆಷಾಲಿಟಿ ನಾನು ನಿಮ್ಗೆ ತಿಳಿಸಿದ ಹಾಗೆ ಈ ಏರ್ ಅನ್ನ ಬಹಳಷ್ಟು ಪ್ಯೂರಿಫೈ ಮಾಡಿಕೊಂಡು ಇನ್ಫೆಕ್ಷನ್ ರೇಟ್ಸ್ ಅನ್ನ ಬಹಳಷ್ಟು ಕಮ್ಮಿ ಮಾಡ್ತದೆ. ಅದರಿಂದಾಗಿ ರೋಗಿಗಳು ಬಹಳಷ್ಟು ಬೇಗ ಗುಣಮುಖರಾಗಿ ಪೋಸ್ಟ್ ಸರ್ಜರಿ ಕಾಂಪ್ಲಿಕೇಶನ್ಸ್ ಅನ್ನ ಬಹಳಷ್ಟು ಅವಾಯ್ಡ್ ಮಾಡ್ಲಿಕ್ಕೆ ಸಾಧ್ಯವಾಗ್ತಾ ಉಂಟು ನಮ್ಗೆ ಇದ್ರೆ. ಓಕೆ, ಇದು ನಮ್ಗೆ ಈಗ ಪೋಸ್ಟ್ ಆಪ್ ವಾರ್ಡ್ ಅಂದ್ರೆ ಸರ್ಜರಿ ಆಗಿ ಇಮಿಡಿಯೇಟ್ ಮುಗಿಸಿ ಬಂದ ನಂತರ ಪೇಷಂಟ್ಗೆ ನಮಗೆ ಎಕ್ಸ್ಟ್ರಾ ಕೇರ್ ಅನ್ನ ಕೊಡಬೇಕಾಗ್ತದೆ, ಅಥವಾ ಅವರ ವೈಟಲ್ಸ್ ಅನ್ನ ನಾವು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡಬೇಕಾಗಿರ್ತದೆ. ಹಾಗಾಗಿ ಆ ಪೋಸ್ಟ್ ಆಪರೇಟಿವ್ ಕೇರ್ ಅನ್ನ ಕೊಡ್ಲಿಕ್ಕೋಸ್ಕರವಾಗಿ ಕಂಟಿನ್ಯೂಸ್ ಮಾನಿಟರಿಂಗಿಗೆ ಪೇಷಂಟ್ ಸರ್ಜರಿಯ ಮೇಲೆ ಕೇಸ್ ಮೇಲೆ ಡಿಪೆಂಡ್ ಆಗಿಕೊಂಡು ಮೊದಲಿಗೆ ಇಲ್ಲಿಗೆ ಶಿಫ್ಟ್ ಆಗಿರ್ತಾರೆ. ಇಲ್ಲಿಂದ ಸ್ಟೆಬಿಲೈಸ್ ಆದ ನಂತರ ಅವರು ತಮ್ಮ ತಮ್ಮ ವಾರ್ಡ್ ಅಥವಾ ರೂಮ್ಗಳಿಗೆ ಶಿಫ್ಟ್ ಆಗುವಂಥದ್ದು ಇರ್ತದೆ. ನೀವಾಗ್ಲೇ ಕೀ ಹೋಲ್ ಸರ್ಜರಿಗೆ ಮಾತಾಡ್ತಾ ಇದ್ರಿ. ಹೌದು. ಸೊ ಆ ಸರ್ಜರಿಗೆ ಬೇಕಾಗುವಂತ ಮಿಷನ್ ಕೂಡ ಇಲ್ಲೇ ಇದೆ. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಮೇಡಮ್. ಓಕೆ, ಸೊ ನಮಗೆ ಬೇಸಿಕಲಿ ಮುಂಚೆ ಟ್ರೆಡಿಷನಲಿ ಏನಾಗ್ತಾ ಇತ್ತು ಅಂದರೆ ಈ ಸಿಸೇರಿಯನಿಗೆ ಹೇಗೆ ಮಾಡ್ತಾ ಇದ್ರು ಹಾಗೆ 10 ರಿಂದ 12 ಸೆಂಟಿಮೀಟರ್ನಷ್ಟು ಹೊಟ್ಟೆ ಮೇಲೆ ದೊಡ್ಡ ಗಾಯವನ್ನ ಮಾಡಿ ಅದ ನಂತರ ಗರ್ಭಕೋಶ, ಅಂಡಾಶಯ ಅಥವಾ ಏನು ಆರ್ಗನ್ಸ್ನ ತೆಗಿಬೇಕು ಅದನ್ನ ತೆಗಿತಾ ಇದ್ರು. ಬಟ್ ಅದರಿಂದಾಗಿ ಅಷ್ಟು ದೊಡ್ಡ ಗಾಯದಿಂದ ರಕ್ತಸ್ರಾವದ ಅಂಶ ಹೆಚ್ಚಾಗ್ತಾ ಇತ್ತು, ಇನ್ಫೆಕ್ಷನ್ ಆಗುವಂಥ ಚಾನ್ಸ್ ಹೆಚ್ಚಾಗ್ತಿತ್ತು. ಅದಕ್ಕೂ ಮೀರಿ ಪೇಷಂಟಿನ ನೋವು ಮತ್ತು ಅದರ ಸರ್ಜರಿ ಆದ ನಂತರ ಅವರ ರೆಸ್ಟ್, ಯೂಶಲಿ 3 ತಿಂಗಳವರೆಗೆ ಅವರಿಗೆ ತಮ್ಮ ದಿನನಿತ್ಯದ ಕೆಲಸಗಳನ್ನ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. 6 ತಿಂಗಳಿಗೂ ಮೀರಿ ಕೆಲವೊಮ್ಮೆ ರೆಸ್ಟ್ ಬೇಕಾಗುವಂಥದ್ದು ಇರ್ತಾ ಇತ್ತು. ಸೊ ಆವಿಷ್ಕಾರದ ನಮಗೆ ಸಹಾಯದಿಂದಾಗಿ ಈಗ ಆ ಥರದ ದೊಡ್ಡ ದೊಡ್ಡ ಗೆಡ್ಡೆಗಳನ್ನ ಆಲ್ಮೋಸ್ಟ್ 2 kgಗೂ ಮೀರಿದ ತೂಕದ ಗೆಡ್ಡೆಗಳನ್ನ ಕೂಡ ನಾವೀಗ ಕೀಹೋಲ್ನ ಮೂಲಕವಾಗಿ ಇಲ್ಲಿ ತೆಗಿತಾ ಇದ್ದೇವೆ. ಒಂದು ಪೆನ್ ಹೋಗಿಸ್ಲಿಕ್ಕೆ ಎಷ್ಟು ಜಾಗ ಬೇಕು, 0.5 ಸೆಂಟಿಮೀಟರ್ನಷ್ಟು ಸಣ್ಣ ಇನ್ಸಿಷನ್ನ ಮೂಲಕ ನಾವು ಈ ಕ್ಯಾಮರಾದ ಉಪಯೋಗದಿಂದಾಗಿ ಗರ್ಭಕೋಶಕ್ಕೆ ಇರುವಂಥ ಅಟ್ಯಾಚ್ಮೆಂಟ್ಸ್ ಅನ್ನ ರಿಲೀಸ್ ಮಾಡಿಕೊಂಡು ಆ ಗರ್ಭಕೋಶನ ಆ ಸಣ್ಣ ಸಣ್ಣ ಹೋಲ್ನ ಮೂಲಕವಾಗಿ ತೆಗಿತಾ ಇದ್ದೇವೆ. ಇದರಿಂದಾಗಿ ಅವರ ಹೊಟ್ಟೆ ಮೇಲಿರುವಂಥ ಬಹಳಷ್ಟು ಸಣ್ಣ ಗಾಯದಿಂದ ಯೂಶಲಿ 2 ಗಂಟೆಗಳ ಕಾಲದಲ್ಲಿ ಪೇಷಂಟ್ ಓಡಾಡ್ತಾರೆ. 24 ಗಂಟೆಯಿಂದ 48 ಗಂಟೆಗೆ ಪೇಷಂಟ್ ಮನೆಗೆ ಹೋಗ್ಬೋದು. ಕೆಲಸಕ್ಕೆ ಹೋಗ್ತಾ ಇರೋರು ಅವ್ರ ಕೆಲಸವನ್ನ ಕೂಡ ದಿನನಿತ್ಯವಾಗಿ ರೆಸ್ಯೂಮ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಉಂಟು. ಸೊ ನಾವು ಇದನ್ನ ಈ ರೀತಿಯ ಸರ್ಜರಿಗಳು ಹೆಚ್ಚಾಗಿ ಮಂಗಳೂರು ಅಥವಾ ದೊಡ್ಡ ಸಿಟಿಗಳಲ್ಲಿ ಮಾತ್ರ ಆಗ್ತಾ ಇತ್ತು. ನಮ್ಮೂರ್ನಲ್ಲಿ ಇದನ್ನ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಹೋಗಿ ಕಲ್ತ್ಕೊಂಡು ಬಂದು ಈಗ ನಮ್ಮೂರ್ನಲ್ಲಿ ಶುರು ಮಾಡಿದ ಮೇಲೆ ನಮಗೆ ನಮ್ಮ ಬೆಳ್ತಂಗಡಿ ತಾಲೂಕು ಅಲ್ಲದೆ ಹಾಸನ ಇರ್ಬೋದು, ಸುಳ್ಯ ಇರ್ಬೋದು, ಮೂಡಿಗೆರೆ ತಾಲೂಕು ಇರ್ಬೋದು, ಕಲಬುರ್ಗಿಯಿಂದ ಇರ್ಬೋದು, ಸುರತ್ಕಲ್ನಿಂದ ಇರ್ಬೋದು, ಅಲ್ಲೆಲ್ಲ ಕಡೆಯಿಂದ ಜನಗಳು ಈ ಪರ್ಟಿಕ್ಯುಲರ್ಲಿ ಕೀಹೋಲ್ ಸರ್ಜರಿಗೋಸ್ಕರ ಇಲ್ಲಿ ಬಂದು ಮಾಡಿಸ್ಕೊಂಡು ಹೋಗುವಂಥದ್ದು ನಮಗೆ ಬಹಳಷ್ಟು ಸಂತೋಷವನ್ನ ಕೊಟ್ಟಿದೆ. ಹಾಗೂ ಅವರ ರಿಕವರಿ ನೋಡಿ ನಮಗೂ ಬಹಳಷ್ಟು ಖುಷಿ ಆಗ್ತಾ ಇದೆ. ಈಗ ನೀವು ಮಾಡಿದ ಈ ಆಪರೇಷನ್ ಅಲ್ಲಿ ಎಷ್ಟು ದೊಡ್ಡ ಒಂದು ಗೆಡ್ಡೆ ಇರ್ತಿರ್ಬೋದು ಈ ಒಂದು ಸರ್ಜರಿ? ನಾನೀಗ ಲಾಸ್ಟ್ ಮಾಡಿರುವಂತದ್ದು 2 kg 100 ಗ್ರಾಮ್, 2.1 kg, ಆಲ್ಮೋಸ್ಟ್ ಒಂದು 8 ತಿಂಗಳ ಮಗುವಿನ ತೂಕ ಎಷ್ಟಿರ್ತದೆ ಅಷ್ಟು ದೊಡ್ಡ ಗೆಡ್ಡೆಗಳನ್ನ ಕೂಡ ನಾವು
ಕೀ ಹೋಲ್ ನ ರೂಪದಿಂದಾನೇ ತೆಗ್ದಿದ್ದೇವೆ. ಯೂಶಲಿ ದೊಡ್ಡ ಗೆಡ್ಡೆ ಅಂದ ತಕ್ಷಣ ಅದು ಕೀ ಹೋಲ್ ನಲ್ಲಿ ಬರೋದಿಲ್ಲ, ಅಥವಾ ಏನೋ ಒಂದು ಅದನ್ನ ಅರ್ಧ ಮಾತ್ರ ಆಗ್ತಿದೆ, ಪೂರ್ತಿಯಾಗಿ ಬರುದಿಲ್ಲ ಅನ್ನುವಂತಹದ್ದು ಜನರಲ್ಲಿ ಇರುವಂತಹ ಒಂದು ಫಾಲ್ಸ್ ಇನ್ಫಾರ್ಮೇಶನ್ ಅಷ್ಟೇ. ಎಷ್ಟೇ ದೊಡ್ಡ ಗೆಡ್ಡೆಯನ್ನಾದ್ರೂ ಕೀ ಹೋಲ್ ನ ಮೂಲಕವಾಗಿ ತೆಗಿಬಹುದು. ಎಕ್ಸ್ಪರ್ಟೀಸ್ ಬೇಕು, ಪೇಷನ್ಸ್ ಬೇಕು. ಹಾಗಾಗಿ ಯಾವುದು ತೆಗಿಲಿಕ್ಕೆ ಆಗುದಿಲ್ಲ ಅನ್ನುವಂತಹದ್ದು ಖಂಡಿತವಾಗಿಯೂ ಅಲ್ಲ. ಅಷ್ಟು ದೊಡ್ಡ ಗೆಡ್ಡೆಯನ್ನು ಕೂಡ ಕೀ ಹೋಲ್ ನ ಮೂಲಕವಾಗಿ ತೆಗಿಲಿಕ್ಕೆ ಸಾಧ್ಯ ಆಗ್ತದೆ. ಇದು ನಿಜಕ್ಕೂ ದೊಡ್ಡ ಒಂದು ವರದಾನ ಇದೆ. ಆಕ್ಚುಲಿ ಇಲ್ಲಿನ ಜನತೆಗೆ ಎಲ್ಲೆಲ್ಲಿಗೂ ಹೋಗ್ಬೇಕಾಗಿತ್ತು, ದೊಡ್ಡ ದೊಡ್ಡ ಆಪರೇಷನ್ ಮಾಡ್ಬೇಕಾಗಿತ್ತು. ಆದ್ರೆ ಇದೀಗ ಬೆಳ್ತಂಗಡಿಯ ಬೆನಕ ಆಸ್ಪತ್ರೆಯಲ್ಲಿ ಕೀ ಹೋಲ್ ಸರ್ಜರಿ ಮೂಲಕ ಅದು ಯಾವುದೆಷ್ಟೇ ದೊಡ್ಡ ಗೆಡ್ಡೆ ಆಗಿರ್ಬೋದು ಅದನ್ನ ತೆಗೆಯುವಂತ ಕೆಲಸವನ್ನ ಇಲ್ಲಿ ಮಾಡಲಾಗುತ್ತೆ. ನಾವೀಗ ಬೆನಕ ಆಸ್ಪತ್ರೆಯ ICU ಡಿಪಾರ್ಟ್ಮೆಂಟ್ ಒಳಗೆ ಇದ್ದೀವಿ. ಇಲ್ಲಿ ಸ್ಪೆಷಲಿಸ್ಟ್ ಅಂತ ಹೇಳಿದ್ರೆ ಡಾಕ್ಟರ್ ಆದಿತ್ಯ ಅವರು ಈ ICU ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಟ್ರಾಮಾ ಸ್ಪೆಷಲ್ ಎಲ್ಲವನ್ನೂ ನೋಡ್ಕೋತಾರೆ. ಜೊತೆ ಮಾತಾಡೋಣ. ನಮಸ್ತೆ ಸರ್. ನಮಸ್ತೆ. ಸೊ ಈಗ 25 ವರ್ಷ ಆಗ್ತದೆ ನಿಮ್ಮ ಹಾಸ್ಪಿಟಲ್ಗೆ, ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗುತ್ತೆ. ಓಕೆ, ಎಷ್ಟು ವರ್ಷ ಆಯ್ತು ಈ ಒಂದು ಆಸ್ಪತ್ರೆಗೆ ನೀವು ಕೆಲಸ? ನಾನು ಬಂದು ತುಂಬಾ ಕಮ್ಮಿ ಸಮಯ ಆಯ್ತು, ಈಗ 3 ತಿಂಗಳು ಆಗ್ತಾ ಬಂತು ಅಷ್ಟೇ. ಓಕೆ. ಅದೇ ಎಲ್ಲ ತಳಹದಿ ಆಲ್ರೆಡಿ ಇದೆ, ಅದರಿಂದ ಮೇಲೆ ಇನ್ನು ಕಟ್ಟೋದು ನಮ್ಮ ಜವಾಬ್ದಾರಿ ಅಷ್ಟೇ. ಇನ್ನೊಂದು ಈ ಒಂದು ICU ಡಿಪಾರ್ಟ್ಮೆಂಟ್ ಸ್ಪೆಷಾಲಿಟಿ ಏನು, ಯಾವ ತರ ನೀವು ಸರ್ವಿಸ್ ಅನ್ನು ಕೊಡ್ತೀರಾ ಇಲ್ಲಿ, ಹೇಗೆ ಅಂತ? ಓಕೆ, ತುಂಬಾ ಸುಸಜ್ಜಿತವಾದ ICU. ಆಲ್ರೆಡಿ ಈ ಸೆಟಪ್ ಎಲ್ಲ ಇತ್ತು, ಮಾನಿಟರ್ ಇರ್ಬೋದು ಅದೆಲ್ಲ ಇದೆ. ಬಟ್ ನಮ್ಮಲ್ಲಿ ಇದ್ದದ್ದು ಒಂದು ಸಣ್ಣ ಬೈಪ್ಯಾಪ್ ಮಿಷನ್ ಅಂತ ಹೇಳಿದ್ರೆ, ಉಸಿರಾಡ್ಲಿಕ್ಕೆ ದೊಡ್ಡ ಮಾಸ್ಕ್ ಹಾಕಿ ತುಂಬಾ ಉಸಿರಾಟ ತೊಂದರೆ ಇದ್ರೆ ಕೊಡ್ತಾ ಇದ್ದದ್ದು. ಇತ್ತೀಚೆಗೆ ನಾವು ಜರ್ಮನ್ ಮೇಡ್ ಲೋವೆನ್ಸ್ಟೈನ್ ವೆಂಟಿಲೇಟರ್ಸ್ 2 ತರಿಸಿದೀವಿ. ಸೊ ಇನ್ಮೇಲಿಂದ ಅಂದ್ರೆ ಬಾಯಲ್ಲಿ ಟ್ಯೂಬ್ ಹಾಕಿ ವೆಂಟಿಲೇಟರ್ಗೆ ಹಾಕ್ಬೇಕಂತ ಹೇಳೋದನ್ನ ಕೇಳಿರ್ಬೋದು ನೀವು. ಸೊ ಅದು ಸಹ ನಾವು ಇಲ್ಲಿ ಮಾಡಬಹುದು. ಸೊ ಕಂಪ್ಲೀಟ್ ಟ್ರೀಟ್ಮೆಂಟ್ ಏನಿದೆ ಅದಷ್ಟು ಸಾಧ್ಯ ಇದೆ. ಮತ್ತೆ ಅಕಸ್ಮಾತ್ ಆಗಿ ಹೃದಯ ಸ್ಟಾಪ್ ಆಗುತ್ತೆ, ಹೃದಯ ಸ್ತಂಭನ ಆದ್ರೆ ಅದನ್ನ ತಿರುಗಿ ಬಂದ ಮೇಲೆ ಅವರಿಗೆ ವೆಂಟಿಲೇಟರ್ ಬೇಕಾಗ್ತದೆ. ಸೊ ತುಂಬಾ ತೀವ್ರತರವಾದ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಅಥವಾ ಸುಮಾರು ತೊಂದರೆಗಳಿರುತ್ತೆ, ಅವರಿಗೆಲ್ಲ ವೆಂಟಿಲೇಟರ್ ಸಪೋರ್ಟ್ ಬೇಕಾದ್ರೆ ನಮ್ಮ ಉಜಿರೆಯಲ್ಲೇ ಈಗ ಅವೈಲೇಬಲ್ ಇದೆ. ಇದು ಸ್ಕ್ರೀನ್, ಇದರಲ್ಲಿ ನಮಗೆ ಎಲ್ಲಿ 2 ಟ್ಯೂಬ್ ಇರ್ತದೆ, ಅದನ್ನ ನಾವು ಪೇಷಂಟ್ಗೆ ಕನೆಕ್ಟ್ ಮಾಡ್ತೀವಿ. ಸೊ ಇದ್ರೊಳಗಿಂದ ಗಾಳಿ ಹೋಗುತ್ತೆ, ಮತ್ತೆ ಪೇಷಂಟ್ ಯಾವ್ದನ್ನ ಉಸಿರು ಬಿಡ್ತಾರೆ ಅದನ್ನ ಇದು ಆಚೆ ಹಾಕ್ತದೆ. ಸೊ ವೆಂಟಿಲೇಟರ್ ಅಂತ ಅಂದ್ರೆ ಒಂದು ಮನುಷ್ಯನಿಗೆ ಈಗ ಉಸಿರಾಡ್ಬೇಕಂತ ಹೇಳಿದ್ರೆ ಶ್ವಾಸಕೋಶ ಬೇಕಾಗ್ತದೆ. ಆ ಶ್ವಾಸಕೋಶಕ್ಕೆ ತುಂಬಾ ಅಫೆಕ್ಟ್ ಆಗಿದ್ರೆ, ಒಂದಾದ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಬೇರೆ ಕಾರಣದಿಂದ ಅವರಿಗೆ ಉಸಿರಾಡ್ಲಿಕ್ಕೆ ತೊಂದರೆ ಇರ್ಬೋದು, ಆಗ ನಾವು ವೆಂಟಿಲೇಟರ್ ಮೂಲಕ ಸಪೋರ್ಟ್ ಕೊಡ್ಬೋದು, ಕಂಪ್ಲೀಟ್ ಅದನ್ನ ಟೇಕ್ ಓವರ್ ಸಹ ಮಾಡಬಹುದು. ಈಗ ಇದನ್ನ ಸೆಟ್ ಮಾಡಿ ಇಟ್ಟಿರ್ತೀವಿ ನಾವು ಯೂಶಲಿ, ಯಾಕಂತ ಹೇಳಿದ್ರೆ ಅರ್ಜೆಂಟ್ ಆಗಿ ಪೇಷಂಟ್ ಬರುವಾಗ ನಾವು ಅದನ್ನ ಮುಂಚೆನೆ ನೋಡಿ ಪ್ರೀಸೆಟ್ ಮಾಡಿ ಇಟ್ಟಿರ್ತೀವಿ. ಸೊ ಇದರಲ್ಲಿ ಸುಮಾರು ತರ ಆಪ್ಷನ್ಸ್ ಬರುತ್ತೆ. ಒಂದು ಇದರಲ್ಲಿ ನೋಡ್ಬೋದು ನೀವು ಪಿಕ್ಚರ್ ಅಲ್ಲಿ, ಇದು ದೊಡ್ಡ ಮಾಸ್ಕ್ ನಾವು ಹೇಳಿದ್ವಲ್ಲ, ಸೊ ಅದನ್ನ ಹಾಕೋದಾದ್ರೆ ಇದರಲ್ಲಿ ಒಂದು ಮೋಡ್ ಇರ್ತದೆ. ಅಥವಾ ಇನ್ವೇಸಿವ್ ವೆಂಟಿಲೇಷನ್ ಅಂತ ಹೇಳ್ತೀವಿ, ಅಂದ್ರೆ ಟ್ಯೂಬ್ ಹಾಕಿ ಅದನ್ನ ವೆಂಟಿಲೇಟರ್ಗೆ ಕನೆಕ್ಟ್ ಮಾಡೋದಿರ್ಬೋದು. ಇದು ಮೇಜರ್. ಅದಿಲ್ಲ ಅಂತ ಹೇಳಿದ್ರೆ ಕೆಲವರಿಗೆ ಕುತ್ತಿಗೆ ಹತ್ರ ತೂತ ಒಂದು ಮಾಡಿ ಟ್ರೇಕಿಯೋಸ್ಟಮಿ ಅಂತ ಹೇಳ್ತೀವಿ. ತುಂಬಾ ದಿನ ಟ್ಯೂಬ್ ಇರುವವರಿಗೆ ಆ ರೀತಿಯನ್ನು ಮಾಡಿ ಎಲ್ಲಾ ರೀತಿ ನಾವು ಇದರಲ್ಲಿ ಉಪಯೋಗಿಸಬಹುದು.
ಇದು ಸಿಟಿ ಸ್ಕ್ಯಾನ್ ಲ್ಯಾಬ್. ನಾರ್ಮಲ್ ಆಗಿ ಸ್ಕ್ಯಾನಿಂಗ್ ಅಲ್ಲಿ ಡಯಾಗ್ನೋಸ್ ಆಗದೆ ಇರುವಂತಹ ಸಮಸ್ಯೆಗಳನ್ನೆಲ್ಲ ಈ ಸಿಟಿ ಸ್ಕ್ಯಾನ್ ಮೂಲಕ ಡಯಾಗ್ನೋಸ್ ಮಾಡ್ತಾರೆ. ಅದು ಹೆಡ್ ಇಂಜಿನ್ ಆಗಿರ್ಬೋದು, ಕಿಡ್ನಿ ಸ್ಟೋನ್ ಆಗಿರ್ಬೋದು, ಅದೇ ತರ ಸಣ್ಣ ಪುಟ್ಟ ಸಮಸ್ಯೆ ಇದ್ದಾಗ ಈ ಸಿಟಿ ಸ್ಕ್ಯಾನ್ ಮೂಲಕ ಅದನ್ನ ಡಯಾಗ್ನೋಸ್ ಮಾಡಿ ಸ್ಕ್ಯಾನಿಂಗ್ ಮಾಡಿ ಯಾವುದೇ ಇದ್ರೂ ಅದನ್ನ ಫೈಂಡ್ ಔಟ್ ಮಾಡಲಾಗುತ್ತೆ. ಇನ್ನು ಇಲ್ಲಿ ವಿಶೇಷವಾಗಿ ಸ್ಕೈ ವ್ಯೂ ಪಾಯಿಂಟ್ ಅನ್ನ ಕೊಟ್ಟಿದ್ದಾರೆ. ಈ ಪೇಷಂಟ್ ಗಳಿಗೆ ಯಾವುದೇ ಒಂದು ಟೆನ್ಷನ್ ಆಗ್ಬಾರ್ದು, ಭಯ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮೇಲ್ಗಡೆ ಒಂದ್ ರೀತಿಯಾಗಿ ಆಕಾಶ ನೋಡ್ದಾಗೇನೆ ಅಲ್ಲಿ ಮರ ಗಿಡ ಕಾಣಿಸ್ತಾರೆ, ಒಂದು ಒಳ್ಳೆ ಒಂದು ಲೊಕೇಶನ್ ಕ್ರಿಯೇಟ್ ಮಾಡಿದ್ದಾರೆ. ಇದು ನಿಜಕ್ಕೂ ಕೂಡ ತುಂಬಾ ವಿಶೇಷವಾದಂತಹ ವ್ಯವಸ್ಥೆಯನ್ನ ಇಲ್ಲಿ ಕಲ್ಪಿಸಲಾಗಿದೆ. ಇದು ಡಿಜಿಟಲ್ ಎಕ್ಸ್ರೇ ರೂಮ್. ಈ ಹಿಂದೆಲ್ಲ ಒಂದು ಎಕ್ಸ್ರೇ ಬಂದಾಗ ಆ ರಿಪೋರ್ಟ್ಗೋಸ್ಕರ ವೇಟ್ ಮಾಡ್ಬೇಕಾಗಿತ್ತು. ಆದ್ರೆ ಇದೀಗ ಇಲ್ಲಿ ಬಂದಿರುವಂತ ವ್ಯವಸ್ಥೆಯಲ್ಲಿ ಈ ಡಿಜಿಟಲೀಕರಣ ಅಂದ್ರೆ ಇಲ್ಲಿ ಎಕ್ಸ್ರೇ ಆದ ತಕ್ಷಣ ಯಾವ ಡಿಪಾರ್ಟ್ಮೆಂಟ್ಗೆ ಅದು ಸಿಸ್ಟಮ್ ಮೂಲಕನೇ ರವಾನೆ ಆಗುತ್ತೆ, ತಕ್ಷಣ ಅದು ಡಾಕ್ಟರ್ಗೆ ಗೊತ್ತಾಗುತ್ತೆ. ಹಾಗಾಗಿ ಇಲ್ಲಿ ಎಕ್ಸ್ರೇ ಆದ ತಕ್ಷಣ ಅಲ್ಲಿ ಅವರ ಕನ್ಸಲ್ಟ್ ಡಾಕ್ಟರ್ ಹತ್ರ ಹೋಗಿ ಅವರು ವಿಸಿಟ್ ಅನ್ನ ಮಾಡ್ಬೋದು. ಈ ವಿಸ್ತೃತ ನೂತನ ಕಟ್ಟಡದಲ್ಲಿ ಮುಂಭಾಗದಲ್ಲೇ ಹೊಸದಾಗಿ ನಿರ್ಮಾಣ ಆಗಿರುವಂತಹ ಲ್ಯಾಬೊರೇಟರಿ ವಿಭಾಗ ಆಗಿರ್ಬೋದು, ಆಮೇಲೆ ಡ್ರಿಂಕಿಂಗ್ ವಾಟರ್ ಆ ಸೆಕ್ಷನ್ ಆಗಿರ್ಬೋದು, ರಿಸೆಪ್ಷನ್, ಅಲ್ಲಿ ಬರುವಂತವರಿಗೆ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಅನ್ನುವಂತಹ ಒಂದು ಅದ್ಭುತವಾದ ಅಕ್ಷರ ಕೂಡ ಜೋಡಣೆ ಆಗಿದೆ. ಅಲ್ಲಿಂದ ನಂತರ ನಿಮ್ಗೆ ಬಲಗಡೆ ನೋಡಬಹುದು ಆಕರ್ಷಕವಾಗಿರುವಂತಹ ಒಂದು ಗಾರ್ಡನ್. ಇಲ್ಲಿ ಬಂದಾಗ ನಿಜಕ್ಕೂ ಕೂಡ ಇಲ್ಲಿ ಬರುವಂತಹ ರೋಗಿಗಳಿಗಾಗಿರ್ಬೋದು, ರೋಗಿಯ ಸಂಬಂಧಿಕರಿಗಾಗಿರ್ಬೋದು, ಯಾರಿಗೂ ಕೂಡ ನಾವು ಆಸ್ಪತ್ರೆಗೆ ಬಂದಿದೀವಿ ಅನ್ನುವಂತ ಒಂದು ಅನುಭವ ಆಗ್ಬಾರ್ದು, ಯಾವುದೊಂದು ರೆಸಾರ್ಟ್ಗೆ ಬಂದಿದೀವಿ, ಯಾವುದೊಂದು ಗಾರ್ಡನ್ ಕಡೆ ಬಂದಿದೀವಿ ಅನ್ನುವಂತ ಅನುಭವ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಅದ್ಭುತವಾದ ಸುಂದರವಾದ ಒಂದು ಗಾರ್ಡನ್ ಕೂಡ ಮಾಡಿದ್ದಾರೆ. ಜೊತೆಗೆ ಒಂದು ಬುದ್ಧನ ಆರಾಮವಾಗಿ ಯಾವುದೇ ಒಂದು ಭಯ ಅಥವಾ ಯಾವುದೇ ಒಂದು ಯೋಚನೆ ಇಲ್ಲದೆ ಆರಾಮವಾಗಿ ಮಲಗಿರುವಂತಹ ಒಂದು ಚಿತ್ರಣವಾಗಿರುವಂತಹ ಬುದ್ಧನ ಪ್ರತಿರೂಪ ಆಗಿರ್ಬೋದು, ಎಲ್ಲವೂ ಕೂಡ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಸೊ ಬಂದವರಿಗೆ ಫಸ್ಟ್ ಆರಂಭದಲ್ಲೇ ಅದ್ಭುತವಾದ ಸ್ವಾಗತವನ್ನ ಈ ಒಂದು ಗಾರ್ಡನ್ ಕೂಡ ಕೊಡುತ್ತೆ. ಇದು ಡೇ ಕೇರ್ ವಿಭಾಗ. ಅತ್ಯಾಧುನಿಕ ಬೆಡ್ ವ್ಯವಸ್ಥೆ ಆಗಿರ್ಬೋದು, ವೆಂಟಿಲೇಷನ್ ವ್ಯವಸ್ಥೆ ಎಲ್ಲವೂ ಕೂಡ ಇಲ್ಲಿರುತ್ತೆ. ಸೊ ಆವತ್ತಿನ ದಿನ ಬಂದಂತಹ ಪೇಷಂಟ್ಗಳಿಗೆ ಇಲ್ಲಿ ತುರ್ತು ನಿಗಾ ಘಟಕದಿಂದ ಬರುವಂತಹ ರೋಗಿಗಳಾಗಿರ್ಬೋದು ಅಥವಾ ಎಮರ್ಜೆನ್ಸಿ ಆಗಿ ಬಂದಿರುವಂತಹ ರೋಗಿಗಳಾಗಿರ್ಬೋದು, ಎಲ್ಲರನ್ನು ಕೂಡ ಇಲ್ಲಿ ಒಂದು ದಿನದ ಮಟ್ಟಿಗೆ ಇಲ್ಲಿ ಇರಿಸಿಕೊಂಡು ಅವರ ಆರೈಕೆಯನ್ನು ಮಾಡಿಕೊಡಲಾಗುತ್ತೆ. ಇದು ಬೆನಕ ಆಸ್ಪತ್ರೆಯ ವಿಸ್ತೃತ ನೂತನ ಕಟ್ಟಡದಲ್ಲಿರುವಂತಹ ಡೇ ಕೇರ್ ಸೆಕ್ಷನ್. ಇದು ವಿಶಾಲವಾದ ಮಕ್ಕಳ ವಾರ್ಡ್. ಸೊ ಮಕ್ಕಳ ವಾರ್ಡ್ ಅಂದ ತಕ್ಷಣ ಅಲ್ಲಿ ಒಂದು ವಿಶೇಷತೆ ಇರಲೇಬೇಕಾಗುತ್ತೆ. ಸೊ ಹಾಗಾಗಿ ಮಕ್ಕಳಿಗೆ ಬೇಕಾಗಿರುವಂತಹ ಎಲ್ಲ ವ್ಯವಸ್ಥೆ ಇರುತ್ತೆ. ಆಟ ಆಡುವ ವಸ್ತು ಆಗಿರ್ಬೋದು ಅಥವಾ ಆ ಬೆಡ್ ಕೂಡ ಹಾಗೇನೆ ಮಕ್ಕಳಿಗೆ ಇಷ್ಟವಾಗೋ ರೀತಿಯಲ್ಲಿ ಇರುತ್ತೆ. ಹೊರಗಿನ ಆ ಒಂದು ವಾತಾವರಣ ನೋಡಬಹುದು, ಹೊರಗಡೆ ಗ್ರೀನರಿ ಕಾಣಿಸುತ್ತೆ, ಸ್ವಚ್ಛಂದವಾದ ಗಾಳಿ ಕೂಡ ಒಳಗೆ ಬರುತ್ತೆ. ಸೊ ಮಕ್ಕಳು ಇಲ್ಲಿ ಆಟ ಆಡ್ತಾನೆ ಅವರ ಒಂದು ಚಿಕಿತ್ಸೆನೆ ಪಡೆದುಕೊಳ್ಬಹುದು. ಹಾಗಾಗಿ ಈ ಒಂದು ಬೆಳ್ತಂಗಡಿ ತಾಲೂಕಲ್ಲಿ ಇದೇ ಒಂದು ಫಸ್ಟ್ ಆಸ್ಪತ್ರೆ ಅಂತ ಹೇಳ್ಬೋದು. ಎಲ್ಲಿ ಕೂಡ ಒಂದು ಮಕ್ಕಳ ವಿಭಾಗದಲ್ಲಿ ಇಂತಹ ಒಂದು ವಿಶಾಲವಾದ ಇಂತಹ ಒಂದು ವ್ಯವಸ್ಥೆ ಎಲ್ಲಿ ಕೂಡ ಇಲ್ಲ. ಇದು ಮಕ್ಕಳ ವಾರ್ಡ್ ಹೊರಗಡೆ ಇರುವಂತಹ ಜಾಗ, ಬಹಳ ವಿಶಾಲವಾದ ಜಾಗ. ಇಲ್ಲಿ ಸ್ಪೆಷಲ್ ಆಗಿ ಮಕ್ಕಳಿಗೆ ಬೇಕಾಗಿರುವಂತಹ ಆಟ ಆಡೋ ವಸ್ತುಗಳನ್ನ ಇಡ್ತಾರೆ. ಹಾಗಾಗಿ ಯಾರೆಲ್ಲ ಮಕ್ಕಳು ದಾಖಲಾಗ್ತಾರೋ ಅವ್ರಿಗೆ ಒಂದು ಕಡೆ ನೋವಿರುತ್ತೆ, ಅವ್ರು ಅಳ್ತಾ ಇರ್ತಾರೆ, ಅಂತವ್ರಿಗೆಲ್ಲ ಸಮಾಧಾನ ಮಾಡ್ಬೇಕಾದ್ರೆ ತುಂಬಾನೇ ಕಷ್ಟ. ಹಾಗಾಗಿ ಆ ಮಕ್ಕಳಿಗೋಸ್ಕರ ಇಲ್ಲಿ ಒಂದು ಪ್ಲೇ ಗ್ರೌಂಡ್ ತರ ಎಲ್ಲ ವ್ಯವಸ್ಥೆಗಳು ಕಲ್ಪಿಸಲಾಗಿದೆ. ಸೊ ನಮ್ಮ ಬೆಳ್ತಂಗಡಿ ತಾಲೂಕಲ್ಲೇ ಇದೇ ಫಸ್ಟ್ ಆಸ್ಪತ್ರೆ ಆಗಿರ್ಬೇಕು. ಯಾಕಂತ ಹೇಳಿದ್ರೆ ಎಲ್ಲಿ ಕೂಡ ಮಕ್ಕಳ ಒಂದು ಮಕ್ಕಳ ದಾಖಲಾಗಿರುವಂತಹ ಕೇಂದ್ರದ ಮುಂಭಾಗ ಎಲ್ಲಿ ಕೂಡ ಒಂದು ಆಟ ಆಡುವಂತಹ ವಸ್ತುಗಳು ಇರುವುದಿಲ್ಲ. ಆದ್ರೆ ಇಲ್ಲಿ ಇದೇ
ಫಸ್ಟ್ ಟೈಮ್ ವಿಸ್ತೃತವಾಗಿರುವ ಒಂದು ನೂತನ ಕಟ್ಟಡದಲ್ಲಿ ಮಕ್ಕಳ ವಿಭಾಗದಲ್ಲಿ ಪ್ಲೇ ಹೋಮ್ ಕೂಡ ಇರುತ್ತೆ. ಸೊ ಹಾಗಾಗಿ ಮಕ್ಕಳಿಗೆ ಯಾವುದೇ ರೀತಿಯ ಒಂದು ನೋವು ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಆಟ ಆಡುವ ವಸ್ತುವನ್ನು ಕೂಡ ಆ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ. ಇದು ಫಿಸಿಯೋಥೆರಪಿ ಯೂನಿಟ್. ಇಲ್ಲಿ ಅದು ಯಾವುದೇ ಒಂದು ಬೆನ್ನು ನೋವಾಗಿರ್ಬೋದು ಅಥವಾ ಕಾಲು ನೋವಾಗಿರ್ಬೋದು, ಜೊತೆಗೆ ನಡೆದೋಡಕ್ಕೆ ಆಗದೇ ಇರುವಂತವ್ರಿಗೆಲ್ಲರೂ ಕೂಡ ಇಲ್ಲಿ ಥೆರಪಿಯನ್ನ ಕೊಡಲಾಗುತ್ತೆ. ಅದಕ್ಕೆ ಕೂಡ ನುರಿತ ವೈದ್ಯರು ಇರ್ತಾರೆ, ನುರಿತ ಥೆರಪಿಸ್ಟ್ ಕೂಡ ಇರ್ತಾರೆ. ಹಾಗಾಗಿ ಯಾರೇ ಯಾವುದೇ ನೋವು ಇಟ್ಕೊಂಡು ಇಲ್ಲಿ ಬಂದ್ರು ಕೂಡ ಅವರಿಗೆ ಬೇಕಾಗಿರುವಂತಹ ಎಲ್ಲ ಒಂದು ಚಿಕಿತ್ಸೆಯನ್ನ ಈ ಫಿಸಿಯೋಥೆರಪಿ ಯೂನಿಟ್ ಅಲ್ಲಿ ಮಾಡಿಕೊಡಲಾಗುತ್ತೆ. ಡಾಕ್ಟರ್ ರೋಹಿತ್, ಮೂಳೆ ತಜ್ಞರು. ಸೊ ಇದೀಗ ಬೆನಕ ಆಸ್ಪತ್ರೆ 25 ವರ್ಷ ರಜತ ಮಹೋತ್ಸವ. ಎಷ್ಟು ಖುಷಿ ಆಗ್ತಿದೆ. ನೀವು ಇಲ್ಲೇ ಬೆಳೆದವರು, ಇಲ್ಲೇ ಸ್ಟಡೀಸ್ ಎಲ್ಲ ಮಾಡಿದಂಥವ್ರು, ಇದೀಗ ಇಷ್ಟು ದೊಡ್ಡ ಮಟ್ಟಿಗೆ ಕಟ್ಟಡ ಮುಂದುವರಿತಾ ಇದೆ, ಅಭಿವೃದ್ಧಿ ಆಗ್ತಾ ಇದೆ. ಎಷ್ಟು ಖುಷಿ ಆಗ್ತಾ ಇದೆ? ನಿಜ ಹೇಳ್ಬೇಕಂದ್ರೆ ತುಂಬಾನೇ ಖುಷಿ ಆಗ್ತಾ ಇದೆ. ಇಷ್ಟು ದೊಡ್ಡ ಮಟ್ಟಿಗೆ ನಾವು ಮಾಡ್ತೇವೆ ಅಂತ ಕೂಡ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅಪ್ಪನ ಅಂದ್ರೆ ದೂರದೃಷ್ಟಿ ತುಂಬಾ ನನಗೆ ಖುಷಿ ಆಗ್ತಾ ಇದೆ. ಅವರು ಇವತ್ತಿದ್ದು ಮಾತ್ರ ಯೋಚನೆ ಮಾಡೋದಿಲ್ಲ, ಮುಂದೆ 10 ವರ್ಷ ಮುಂದೆ ಏನೇನ್ ಪಾಸಿಬಿಲಿಟಿ ನಮ್ಮ ಅಲ್ಲಿ ಮಾಡ್ಕೊಳ್ಬಹುದು ಅಂತ ಅದನ್ನು ಯೋಚನೆ ಮಾಡ್ತಾರೆ. ಅದನ್ನು ನಾನು ಅಳವಡಿಸ್ಕೊಳ್ಬೇಕು ಅಂತ ಅನ್ಕೊಂಡು ಅದನ್ನು ನೆನ್ಸ್ಕೊಂಡು ಖುಷಿ ಆಗ್ತಾ ಇದೆ ನನಗೆ. ಇನ್ನು ನಿಮ್ಮಿಂದ ಡಾಕ್ಟರ್ ರೋಹಿತ್ ನಿಂದ ಜನಗಳಿಗೆ ಯಾವ ಸೇವೆ ಸಿಗುತ್ತೆ, ಯಾವ್ದೆಲ್ಲ ಸ್ಪೆಷಲ್ ಆಗಿ ಸೇವೆ ಸಿಗುತ್ತೆ? ನಾನು ಫಸ್ಟ್ ಆಫ್ ಆಲ್ ಜನರಲ್ ಆರ್ಥೋಪೆಡಿಕ್ಸ್ ಅಂದ್ರೆ ಎಲ್ಲಾ ಮೂಳೆಗೆ ಸಂಬಂಧಪಟ್ಟಂತ ಎಲ್ಲಾ ಭಾಗಗಳದ್ದು ಕೂಡ ನಾನು ನೋಡ್ತೇನೆ, ಹಾಗೆ ಅದರಲ್ಲಿ ಪರಿಣತಿ ಪಂಡಿರ್ತೇನೆ. ಸೊ ಯಾವುದೇ ಫ್ರಾಕ್ಚರ್ ಆಗಿರ್ಬೋದು, ಟ್ರಾಮಾ ಕೇರ್, ಸೊ ಅದರಲ್ಲಿ ನಂದು ಬೇಸಿಕ್ಸ್ ಆಗಿರ್ತದೆ. ರಾಜಸ್ಥಾನದಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಮಾಡಿರ್ತೇನೆ. ಅದಾದ್ಮೇಲೆ ನಾನು 1 ವರ್ಷ ಅಲ್ಲಿ ಅಪ್ಪರ್ ಲಿಮ್ಸ್ ಸ್ಪೆಷಲೈಸೇಷನ್ ನಾನು ಯಾರ ಅಂಡರ್ ವರ್ಕ್ ಮಾಡ್ತಿದ್ದೆ, ಯು ವಾಸ್ ಸ್ಪೆಷಲೈಸ್ ಇನ್ ಅಪ್ಪರ್ ಲಿಮ್ ಸರ್ಜರಿ, ಹಾಗೆ ಮೈಕ್ರೋ ಸರ್ಜರಿ ಕೂಡ. ಅದಲ್ಲದೆ ಕೀ ಹೋಲ್ ಸರ್ಜರಿ, ಏನು ಆರ್ಥ್ರೋಸ್ಕೋಪಿ ಅಂತ ಹೇಳ್ತೇವೆ, ಎಸ್ಪೆಷಲಿ ದೊಡ್ಡ ಜಾಯಿಂಟ್ಸ್ ಅಲ್ಲಿ ಮಾಡೋದು ಸುಲಭ. ಈ ರಿಸ್ಟ್ ಅನ್ನೋದು ಅಪ್ಪರ್ ಲಿಂಬ್ ಅಲ್ಲಿ ರಿಸ್ಟ್, ಎಲ್ಬೋ, ಶೋಲ್ಡರ್, ಇದು 3 ಸ್ವಲ್ಪ ಸಣ್ಣ ಜಾಯಿಂಟ್. ಶೋಲ್ಡರ್ ಅಂಡ್ ಎಲ್ಬೋ ಸ್ಟಿಲ್ ಸ್ವಲ್ಪ ದೊಡ್ಡ ಜಾಯಿಂಟ್, ರಿಸ್ಟ್ ತುಂಬಾ ಸಣ್ಣ ಜಾಯಿಂಟ್. ನಾನು ಅದರಲ್ಲೂ ಕೂಡ ಪರಿಣತಿಯನ್ನು ತಗೊಂಡಿರ್ತೇನೆ. ಬಟ್ ಆ ಇನ್ಸ್ಟ್ರೂಮೆಂಟ್ಸ್ ಇನ್ನೇನು ಸದ್ಯದಲ್ಲೇ ಸ್ವಲ್ಪ ಸಮಯದಲ್ಲಿ ನಾನು ಇಲ್ಲಿಗೆ ತರಬೇಕು ಅಂತ ನನ್ನ ಒಂದು ಆಸೆ. ಎಸ್, ಡೆಫಿನೆಟ್ಲಿ. ಅದು ಆಕ್ಚುಲಿ ಬೆಂಗಳೂರಲ್ಲಿ ಕೆಲವು ಜನರು ಮಾಡ್ತಾ ಇರೋದು, ಮಂಗಳೂರಲ್ಲಿ ಮಂಗಳೂರಲ್ಲಿ ಒಂದು 2 ಜನ ಗೊತ್ತಿರುವ ಹಾಗೆ ಮಾಡುವಂತದ್ದು. ತುಂಬಾ ಕಮ್ಮಿ ಜನ ಈ ಸರ್ಜರಿಯಲ್ಲಿ ಪರಿಣತಿಯನ್ನು ಹೊಂದಿದ್ದಾರೆ. ಅತ್ಯಾಧುನಿಕ ತಂತ್ರಜ್ಞಾನ ಇರುವಂತಹ ಲ್ಯಾಬೊರೇಟರಿಯಲ್ಲಿ 1 ಗಂಟೆ ಒಳಗಡೆ ಎಲ್ಲ ಒಂದು ರಿಪೋರ್ಟ್ ಕೂಡ ಮಾಡಿಕೊಳ್ಳಲಾಗುತ್ತೆ. ಸೊ ಆಯಾ ಯಾವುದೇ ಆಗಿರ್ಬೋದು, ರಕ್ತ ಪರೀಕ್ಷೆ ಆಗಿರ್ಬೋದು, ಯೂರಿನ್ ಟೆಸ್ಟ್ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಒಂದು ವಿಧವಾಗಿರುವಂತಹ ಟೆಸ್ಟ್ ಅನ್ನು ಕೂಡ ಈ ಲ್ಯಾಬ್ ಅಲ್ಲಿ ಮಾಡಿಕೊಡಲಾಗುತ್ತೆ. ಇಷ್ಟು ದಿನಗಳ ಕಾಲ ಬೆಳ್ತಂಗಡಿಯ ಜನತೆ ಅಥವಾ ಸುತ್ತಮುತ್ತಲ ಜನತೆ ಏನಾದ್ರೂ ಕೀ ಹೋಲ್ ಸರ್ಜರಿ ಆಗಿರ್ಬೋದು, ಮೂಳೆಯ ಸಮಸ್ಯೆ ಆಗಿರ್ಬೋದು, ಕಣ್ಣಿನ ಸಮಸ್ಯೆ ಇದ್ದಾಗ ಎಲ್ಲರೂ ಮಂಗಳೂರು ಕಡೆ ಓಡ್ತಾ ಇದ್ರು. ಆದ್ರೆ ಇನ್ನು ಆ ಸಮಸ್ಯೆ ಇಲ್ಲ. ಈ ಬೆನಕ ಆಸ್ಪತ್ರೆಯಲ್ಲಿ ಎಲ್ಲ ಒಂದು ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್, ಅದು ಕೀ ಹೋಲ್ ಸರ್ಜರಿ ಆಗಿರ್ಬೋದು, ಕಣ್ಣಿನ ಆಪರೇಷನ್ ಆಗಿರ್ಬೋದು, ಮೂಳೆಯ ಆಪರೇಷನ್ ಆಗಿರ್ಬೋದು, ಈ ತರ ಯಾವುದೇ ಒಂದು ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಬೇಕಿದ್ರೆ ನೀವು ಇಲ್ಲೇ ಬರಬಹುದು. ಇನ್ನು ಮುಂದೆ ನೀವು ಮಂಗಳೂರಿಗೆ ಹೋಗ್ಬೇಕಾಗಿಲ್ಲ. ಅದಕ್ಕೆ ಬೇಕಾಗಿರುವಂತಹ ಎಲ್ಲಾ ವೈದ್ಯಕೀಯ ಸೇವೆ ಆಗಿರ್ಬೋದು, ನುರಿತ ತಜ್ಞರು ಕೂಡ ಇಲ್ಲಿ ಲಭ್ಯ ಇರ್ತಾರೆ. ಕ್ಯಾಮ್ರಾ ಪರ್ಸನ್ ಆದಿತ್ಯ ಶೆಟ್ಟಿ ಬಣನ್ ಜೊತೆ ಶ್ರೇಯ ಶೆಟ್ಟಿ, ಸುದ್ದಿ ನ್ಯೂಸ್, ಉಜಿರೆ.